ಗೌರವವನ್ನು ಸಲ್ಲಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತಿದ್ದೇವೆ. ಇದಕ್ಕೆ ಪ್ರಸಂಗ ಪಠ್ಯವನ್ನು ಒದಗಿಸಿದವರು ಶ್ರೀಮತಿ ಆರತಿ ಪಟ್ರಮೆ ತುಮಕೂರು ಇವರು. ಇದನ್ನು ರಚನೆ ಹಾಗೂ ನಿರ್ದೇಶನ ಮಾಡಿದಂಥ ಹಿರಿದಾದಂಥ ಮತ್ತೊಮ್ಮೆ ವಂದನೆಗಳನ್ನ ಸಲ್ಲಿಸ ವೇದಿಕೆಯ ಮೇಲೆ ಇವತ್ತು ಭಾಗವತರಾಗಿರುವವರು ಶ್ರೀ ಪುತ್ತಿಗೆ ರಘುರಾಮ ಹೊಳ್ಳರಿದ್ದಾರೆ. ಅವರು ಕೂಡ ಈ ಮೂಲಕವಾಗಿ ನಾವು ಗೌರವವನ್ನು ಸಲ್ಲಿಸುವಂತಹ ಹೊತ್ತು ಅವರಿಗೆ ಕೂಡ ರೆಕ್ಟರ್ ಅವರು ಶಾವನ್ನು ಹೊದಿಸಿ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಚಂಡದಲ್ಲಿ ಶ್ರೀ ಮುರಾರಿ ಕಡಬಳಿತ್ತಾಯ ಇವರಿದ್ದಾರೆ. ಶ್ರೀ ಮುರಾರಿ ಕಡಂಬಳ್ಳಿತ್ತಾಯರು. ಮದ್ದರೆಯಲ್ಲಿ ಶ್ರೀ ಕೃಷ್ಣ ಪ್ರಕಾಶ ಉಳಿತಾಯ, ಶ್ರೀ ಕೃಷ್ಣ ಪ್ರಕಾಶ್ ಉಳಿತಾಯ ಇವರಿಗೆ. ಚಕ್ರತಾಳದಲ್ಲಿ ಜೊತೆಗಿರುವ ಶ್ರೀ ಮಧುಸೂದನ ಅಲಿಮೂರಾಯರಿಗೆ. ಎಲ್ರಿಗೂ ಮತ್ತೊಮ್ಮೆ ಪ್ರೀತಿಯ ಗೌರವವನ್ನು ಈ ಮೂಲಕ ವಂದನೆಗಳನ್ನು ಸಲ್ಲಿಸ್ತಾ ಒಂದು ಸಹಕಾರವನ್ನು ನೀಡಿದಂಥ ಸೌತ್ ಇಂಡಿಯನ್ ಬ್ಯಾಂಕ್ ಇದರ ಪರವಾಗಿ ಯಾರಾದಿದ್ದರೆ ದಯವಿಟ್ಟು ವೇದಿಕೆಯ ಮೇಲೆ ಬರಬಹುದು. ಹಾಗೆಯೇ ಕೆನರಾ ಬ್ಯಾಂಕ್ನ ಪರವಾಗಿ ಯಾರಾದಿದ್ದರೆ ದಯವಿಟ್ಟು ಬರಬಹುದು. ಹಾಗೆಯೇ 51AH ಟ್ರಸ್ಟ್ ಇದರ ಶ್ಯಾಮ್ ಸುಂದರ್ ಅವರು ತಾವಿದ್ದರೆ ದಯವಿಟ್ಟು ತಮ್ಮನ್ನು ವೇದಿಕೆ ಮೇಲೆ ಇದ್ದೇವೆ. ವಂದನೆಗಳು. ಮತ್ತೊಮ್ಮೆ ರೆಕ್ಟರ್ ಹಾಗೂ ನಮ್ಮ ಪ್ರಾಂಶುಪಾಲರಿಗೆ ವಂದನೆಗಳನ್ನು ಸಲ್ಲಿಸಿದ್ದೇವೆ. ದುರ್ಗಾಂಬಿಗೆಯ ಬಲಗೊಂಡು ಭಕ್ತಿಯುಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿದೆ. ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದಂಬುಜಾತನ ವಾಣಿಯರ ಪಾದಾಂಬುಜಗೆ ಪೊಡ ಮಡುದ ವರ್ಣಿಪೆ ನೀ ಕಥಾಮೃತವ. ತುಂಗ ಬಲರ ಬ್ಯಾಂಕೋ ಮ್ಯಾಕ್ಮೆತ್ ಭಂಗಗೊಳಿಸುತ್ತ ನಾರ್ವಿಯರ ತನ ಸಹಿತ ಬರುತ್ತಿರಲು
ಜೀವನದೊಳಗವ್ಯಯನೇ ನೀ ಜೀವನದೊಳಗವ್ಯಯನೇ ಜಯ ಮುರುದಗೆ ಮಹಾರಾಜನ ಪ್ರೇಮಿ ಜಯ ಮುರುದಗಿ ರಾಜನ ಪ್ರೇಮಿ ಜಯ ಜಯವೆಂದನು ಶಕ್ತಿಯ ರಾಧಗೆ ಜಯವಧು ವಲ್ಲಭನಿ ನೀ ಜೀವನದೊಳಗವ್ಯಯನೇ ಜಯವಧು ವಲ್ಲಭನಿ ಜಯವನ್ನು ತನ್ನ ತೋಳುಗಳಲ್ಲಿ ಸೆಳೆದುಕೊಂಡು ಬರುತ್ತಿರುವವನೇ, ಗೋಡನ ದಣಿಯಾಗಲಿರುವವನೇ, ಮುಂದೆ ಅರಸನಾಗಲಿರುವವನೇ, ನಿನಗೆ ಜಯವಾಗಲಿ ಜಯವಾಗಲಿ ಜಯವಾಗಲಿ. ಕಣಿಯನ್ನು ನುಡಿಯಬಲ್ಲವರೇ ನೀವು, ಕೇಳಿರನ್ನ ಭವಿಷ್ಯವ. ಹೇಳಿರೆನ್ನ ಭವಿಷ್ಯವ ಹೇಳಿರೆನ್ನ ಭವಿಷ್ಯವ ನೀವೆನುತ ಕೇಳಿದನು ಬ್ಯಾಂಕೋ ನಗುತ್ತ ನೀವೆನುತ ಕೇಳಿದನು ಬ್ಯಾಂಕೋ ನಗುತ್ತ ತಾಳು ನಿನ್ನಯ ಕುವರನು ರಾಜನ ಮೇಳಿಗೆಯ ಪಡೆಬಹುದು ತಾಳು ನಿನ್ನಯ ಕುವರನು ರಾಜನ ಮೇಳಿಗೆಯ ಪಡೆಬಂದ ಬಂದು ಹೇಳಿರನ್ನ ಭವಿಷ್ಯವ ನೀವಾಡಿದ ಮಾತುಗಳನ್ನು ಕೇಳಿ ನನ್ನ ಮಿತ್ರನು ಬೆರಗಾಗಿದ್ದಾನೆ. ಯಾರು ನೀವು? ನಿಮ್ಮ ಈ ತೋರಿಕೆಯು ದಿಟ್ಟವೋ ಅಥವಾ ಭ್ರಾಂತಿಯೋ? ನನ್ನಲ್ಲಿ ಮಾತನಾಡಿ. ನೀನು ಅರಸನಾಗಲಾರೆ, ಸರಿ, ಆದರೂ ಅರಸನನ್ನು ಸೃಷ್ಟಿಸುವೆ. ನಿನ್ನ ಮಗ ಅರಸನಾಗುತ್ತಾನೆ. ಸರಿಯಾಗಿ ಹೇಳಬಾರದು. ಸರಿಯಾಗಿ ನುಡಿರೆ ಹೇಳಿ. ಸರಿಯಾಗಿ ನುಡಿಯಿತು ಸರಿಯಾಗಿ ವ್ಯಾಪ್ಯತನು ಬರದೊಳಗೆ ಬೇಡದು ಕರಬಿತ್ತಿ ಜಯವೆಂದರು ಕರಬಿತ್ತಿ ಜಯ 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 ಜಯವೆಂದರು ಯಜ್ಞಿಯರು ಅರಳಿ ಕಾಣಿದವಾದರು ಕರಬಿತ್ತಿ ಜಯವೆಂದರು ಯಜ್ಞಿಯರು ಅರಳಿ ಕಾಣಿದದಾದರು ಜಯ 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 ಒಮ್ಮಿಂದೊಮ್ಮೆಲೆ ಕಾಣಿಸಿಕೊಂಡವರು ನೀವು ಒಗಟಾದಂತಹ ಮಾತುಗಳನ್ನು ಆಡುತ್ತಾ ಇದ್ದೀರಲ್ಲ, ನಿಮ್ಮ ಮಾತಿನ ಮರ್ಮವೇನು? ಸರಿಯಾಗಿ ಹೇಳಬಾರದೆ ನಮ್ಮಲ್ಲಿ. ಅಯ್ಯ ಮ್ಯಾಕ್ಬೆತ್ತನೇ, ಕಂಡದೆಲ್ಲವೂ ನಿಜವಲ್ಲ, ನಿಜವೆಲ್ಲವೂ ಕಾಣಿಸಬೇಕಾಗಿಲ್ಲ. ಬದುಕೆಂಬುದು ಬೆಳಕು ಕತ್ತಲೆಗಳಿದ್ದಂತೆ, ಬೆಳಕಿದ್ದಲ್ಲಿ ಕತ್ತಲು, ಕತ್ತಲಿದ್ದಲ್ಲಿ ಬೆಳಕು, ಇದಷ್ಟೇ ಪರಮ ಸತ್ಯ. ನಿಮಗಿರುವರಿಗೂ ಜಯವಾಗಲಿ ಜಯವಾಗಲಿ ಜಯವಾಗಲಿ. ಜಲಗಳು ಬುಳ್ಳೆಗಳು ಇವತ್ತರ ನೆಲಗಳು ಕಾಣುವ ಭೂಮೋ ಜಲದುಳು
ಹಿಮವಾದ ಮಳೆಯು ಆಗಸದಿಂದ ಸುರಿಯುವಾಗ ನೆಲದ ಮೇಲೆ ಗುಳ್ಳೆಗಳು ಏರ್ಪಡುತ್ತವೆ. ಶಾಂತವಾದ ಜಲದಿಗೆ ದೂರದಿಂದ ಕಲ್ಲೊಂದೆಸೆದರೆ ತರಂಗಗಳು ಏರ್ಪಡುತ್ತವೆ. ಹಾಗೆಂದು ಅವುಗಳು ಅಂತೆ ಇರುವುದು ಸಾಧ್ಯವೇ? ಖಂಡಿತವಿಲ್ಲ. ಆ ಕ್ಷಣದ ವಿಸ್ಮಯಗಳು ಮಾತ್ರ. ಈಗ ನಮ್ಮ ಕಣ್ಣ ಮುಂದೆ ಪ್ರತ್ಯಕ್ಷಗೊಂಡ ಕ್ಷುದ್ರ ಶಕ್ತಿಗಳು ಅಂತಹ ಭ್ರಮೆಗಳು ಮಾತ್ರ. ಗಾಳಿಯಿಂದಲೇ ಕರಗಿ ಮಾಯವಾಗುವವುಗಳು ಅವುಗಳು. ಅವರ ಮಾತುಗಳು ಗಾಳಿಯಲ್ಲಿ ಕರಗಿ ಹೋಗಬೇಕು. ನಮ್ಮ ವಿವೇಕ ಎನ್ನುವುದು ಎಚ್ಚರದಿಂದಿರಬೇಕು. ಜಾಗೃತನಾಗಿರಬೇಕಾದಂತಹ ಸಂದರ್ಭವಿದು. ಆದರೆ ಮಿತ್ರ, ಅವರಂದದ್ದೇನಂದು ನಾನು ಕಾಡರಿನ ಅರಸನೆಂದಲ್ಲವೇ? ಚಕ್ರವರ್ತಿಯು ನೀನೇ ಅಂದರಲ್ಲ. ಹೇಗೆ ಸಾಧ್ಯ ಹೇಳು? ಯುದ್ಧ ಭೂಮಿಗೆ ಹೋಗುವ ಸಂದರ್ಭದಲ್ಲಿ ವಿಜಯಲಕ್ಷ್ಮಿಯನ್ನು ಒಲಿಸಿಕೊಳ್ಳಬೇಕು ಎನ್ನುವ ಉದ್ದೇಶವನ್ನಾಂತುಕೊಂಡು ಹೋದವರು ಹಿಂತಿರುಗಿ ಬರುವಾಗ ರಾಜ್ಯಲಕ್ಷ್ಮಿಯ ಆಸೆ ಮನಸ್ಸಿನಲ್ಲಿ ಹುಟ್ಟುತ್ತದೆ ಅಂತ ಆದರೆ ಇದು ವಿಧಿಲಿಖಿತವೇ ಅಥವಾ ಇಂಥದ್ದೊಂದು ಬೇಕು ಅನ್ನುವಂಥದ್ದು ನಮ್ಮೊಳಗಿನ ಪ್ರಚೋದನೆಯೇ? ಒಟ್ಟೂ ಮನಸ್ಸು ಗೊಂದಲಕ್ಕೀಡಾಯಿತಲ್ಲ. ಇರಲಿ, ಏನಾಗುತ್ತದೆ ಅನ್ನುವಂಥದ್ದು ಅದು ರಾಜಸಭೆಯಲ್ಲಿ ತೀರ್ಮಾನವಾಗುತ್ತದೆ. ಹೋಗೋಣ ನಾವು ಆ ಕಡೆ. ಹಾಗೆ
ಜಯವನ್ನು ಸಾಧಿಸಿದ್ದೇವೆ. ಅಷ್ಟು ಮಾತ್ರವಲ್ಲ, ರಾಜದ್ರೋಹಿಗಳ ಹೊಕ್ಕುಳಿಂದ ದಾವಣೆವರೆಗೆ ಸೇರಿ ಅವರ ದ್ರೋಹಕ್ಕೆ ತಕ್ಕ ಶಾಸ್ತಿಯನ್ನೇ ಮಾಡಿದ್ದೇವೆ. ಬಳಿರೆ ಶಹಬಾಜ್. ಅಷ್ಟೇ ಅಲ್ಲ, ಗೆಲಿದನು ಗೆಲ್ಲಿದನಪ್ಪ. ಅವನಿಗೆ ವೀರ ಶ್ರೀಯುಳಿದನಿಲು ಅವನಿಗೆ ಭಾರತಕ್ಕೆ ನನಗಿರಿ ಬರುವವನು ಕಾಡನ ಮದುರೆಯು ಎನಿಸಿ ಬರುವವನು ಕಾಡರದ ದೊರೆಯು ಎನಿಸಿ ಆಗಸದಲ್ಲಿ ಹಾರುವಂತಹ ಗಿಡುಗನನ್ನು ಗುಬ್ಬಿಯು ಹೆದರಿಸುವುದುಂಟೆ. ಆ ನಾರ್ವೆಯ ರಾಜನು ಅಹಂಕಾರಿಯಾಗಿ ಮೆರೆಯಲು ಕಾರಣ ಆ ಮಾಂಡಲಿಕರು ತಮ್ಮ ನಿಷ್ಠೆಯನ್ನು ತಪ್ಪಿ ಅವನೊಡನೆ ಸೇರಿದ್ದು. ಧೀರನಾದ ಮ್ಯಾಕ್ಬೆತ್ತನ ಸಹಾಯದಿಂದ ಗೆಲುವು ನಮ್ಮದಾಯಿತಪ್ಪ. ಬಹಳ ಸಂತೋಷವಾಯಿತು, ಬಹಳ ಸಂತೋಷವಾಯಿತು. ಆದರೆ ನಿನ್ನ ಮಾತುಗಳನ್ನು ಕೇಳುವಾಗ ಆಶ್ಚರ್ಯವಾಗುತ್ತಾ ಇದೆ. ಯಾಕೆ? ಕಾಡರಿನ ಅರಸ ನಿಷ್ಠೆಯನ್ನು ಮರೆತು ಅವನೊಂದಿಗೆ ಸೇರಿದ್ದಾನೆ. ಹೌದಪ್ಪ. ಅವನಿಗೆ ಈಗಲೇ ಮರಣ ದಂಡನೆಯನ್ನು ವಿಧಿಸಿದ್ದೇನೆ. ಈಗಲೇ ಅವನ ಶಿರಚ್ಛೇದನ ಮಾಡುವುದು, ಶಿರಚ್ಛೇದನ ಮಾಡುವುದು. ಮೆರೆಯಲೆಂದೆನು ತಾಯಿರನಿಗೆ ಯಾರು ಬರುತ್ತಾ ಇರುವುದು? ಬಂದಾಗ ದೊರೆಯ ಮುಂದವನೆರಗುತ್ತೆ. ಮೆರೆಯಲೆಂದೆನು ತಿರಲಿಗೆ ಬಂದಾಗ ದೊರೆಯ ಮುಂದವನೆರಗುತ್ತೆ. ಗರ್ವದಿಂದಿರಲು ಕಂಡು ದಂಕಲನು ಹರುಷದೊಳಗಿಂದ ನಂದು ದಂಕಲನು ಹರುಷದೊಳಗಿಂದ ನಂದು. ವಂದಿಸಿಕೊಂಡಿದ್ದೆ. ಶುಭವಾಗಲಿ, ಶುಭವಾಗಲಿ. ವೀರನೇ ಬಂದೆಯ? ವೀರವರ ಮ್ಯಾತೆಕ್ಕು ನಿನಗಿಲ್ಲ ಸರಿ ಕೃತಜ್ಞತೆ ದೂರಗೇತರಿ ಕಾಣದಿನ ದೊರೆಯಾಗಿ ಮೆರೆಯಿ ಹೌದು ಸ್ವಾಮಿ. ಸ್ವಾಮಿ ನಿಷ್ಠನಾಗಿ ನೀನು ತೋರಿದ ಪರಾಕ್ರಮದ ವಿಷಯಗಳನ್ನು ಕೇಳುವಾಗ ಮೈಯೆಲ್ಲ ರೋಮಾಂಚನವಾಗುತ್ತಿದೆ. ಧನ್ಯನಾದ. ಬಲು ಪ್ರಸನ್ನನಾಗಿದ್ದೇನೆ ನಾನು. ಈ ಕ್ಷಣವೇ ನಿನ್ನನ್ನು ಕೋಡರಿನ ಅರಸನೆಂದು ಘೋಷಿಸುತ್ತಾ ಇದ್ದೇನೆ. ಬ್ಯಾಂಕೋ, ನೀನು ತೋರಿಸಿದ ಶೌರ್ಯವು ಕಡಿಮೆಯದ್ದಲ್ಲ.
ಅದಕ್ಕಾಗಿ ಹೀಗೆ ಬಾ ಹೀಗೆ ಬಾ. ಎನ್ನ ನಾಲಿಗೆ ಬುದು ಬ್ಯಾಂಕೋ ಇನ್ನು ನಾನೇ ನನ್ನ ನೀಡದೆ ನಾನು ಏನನ್ನ ನೀಡದೆ ಚೆನ್ನಿಯಲಿ ಬಾಳ್ವೆಯನ್ನು ಬೆಳಗಿದು ಚೆನ್ನಿಯಲಿ ಬಾಳ್ವೆಯನ್ನು ಬೆಳಗಿದು ಎನ್ನುತ್ತೀರೇನೋ ಧನವಂತ ಬ್ಯಾಂಕು, ಯುದ್ಧದಲ್ಲಿ ನೀನು ತೋರಿಸಿದ ಶೌರ್ಯವು ಕಡಿಮೆಯದ್ದೇನಲ್ಲ. ಅದಕ್ಕಾಗಿ ಇತ್ತ ಬಾ. ನನ್ನ ಅಭಿಮಾನದ ದ್ಯೋತಕವಾಗಿ ನಿನ್ನನ್ನು ಬರಸೆಳೆದು ಅಪ್ಪಿಕೊಂಡಿದ್ದೇನೆ. ಇನ್ನು ಹೆಚ್ಚಿನದನ್ನು ನಾನೇನು ಕೊಡಲಿ? ಚೆನ್ನಿನಲ್ಲಿ ಬಾಳ್ವೆಯನ್ನು ಬೆಳಗಿಸು. ನನ್ನ ಹಿರಿಯ ಮಗನಾದ ಮ್ಯಾಲ್ಕಮಿಗೆ ರಾಜ ಪದವಿಯನ್ನು ನೀಡುವುದೆಂದು ನಾನು ನಿಶ್ಚಯಿಸಿದ್ದೇನೆ. ಕಂಬರ್ಲ್ಯಾಂಡಿನ ಯುವರಾಜನೆಂದು ಆತನನ್ನು ಘೋಷಿಸುತ್ತಾ ಇದ್ದೇನೆ. ನಾಳೆ ನಮ್ಮ ಪಯಣ ಸ್ಕಾಟ್ಲ್ಯಾಂಡಿಗೆ ಮುಂದುವರಿಯಲಿದೆ. ನಮ್ಮ ಬಂಧುತ್ವ ಹೀಗೆ ಇರಲಿ ಎನ್ನುವುದಷ್ಟೇ ನನ್ನ ಆಶಯ. ಹಾಗೇ ಆಗಲಿ. ಮಗನೊಮ್ಮೆ ನಿಮ್ಮ ಚರಣಾರವಿಂದಗಳಿಗೆ ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ ನಿನಗೆ. ನಡೆದಂತಹ ಘೋರ ಸಮರದಲ್ಲಿ ವಿಜಯವನ್ನು ಸಂಪಾದಿಸಿಕೊಂಡು ಈ ಮಣ್ಣಿಗೆ ಕಾಲಿಡುವ ಹೊತ್ತಿಗೆ ಆನಂದ ತುಂದಿಲರಾದಂತಹ ನೀವು ಕಾಡರಿನ ಅರಸನಾಗಿ ನನ್ನನ್ನು ನೇಮಿಸಿ ಬಿಟ್ಟಿರಲಿದೆ. ಹೌದು, ಬಯಸದೆ ಬಂದ ಭಾಗ್ಯ ಸ್ವಾಮಿ. ಇದು ನನ್ನೊಬ್ಬನ ಗೆಲುವಲ್ಲ. ನನ್ನ ಹಿಂದೆ ಶ್ರಮಿಸಿದಂತಹ ಪ್ರತಿಯೊಬ್ಬನೂ ಕೂಡ ತಮ್ಮನ್ನು ತಾವು ಗಂಧದಂತೆ ತೇದವರಿದ್ದಾರೆ, ಸಮಿದೆಯಂತೆ ಉರಿದವರಿದ್ದಾರೆ. ಹಾಗಿರುವಾಗ ಅವರೆಲ್ಲರಿಗೂ ಇದು ಸಂದಾಯವಾಗಬೇಕು. ನೋಡಿದಿರ ಎಲ್ಲರೂ ಸಂಭ್ರಮಿಸುತ್ತಾ ಇದ್ದಾರಲ್ಲ, ನನ್ನೊಳಗೂ ಸಂಭ್ರಮ ಅತಿ ಹೆಚ್ಚಾಗುತ್ತಾ ಇದೆ. ಹಾಗಾಗಿ ಒಂದು ನನ್ನ ಬಯಕೆ, ಏನದು? ತಾವು ನಮ್ಮ ಮನೆಗೆ ದಯ ಪಾಲಿಸಬೇಕು. ಇಂದಿನ ರಾತ್ರಿಯ ಭೋಜನವನ್ನು ನಾವು ಸಿದ್ಧಪಡಿಸುವವರಿದ್ದೇವೆ. ನಮ್ಮ ಜೊತೆಗೆ ಸಂಭ್ರಮಿಸಬೇಕು ಅಂತ ನನ್ನ ಬಿನ್ನಹ ಸ್ವಾಮಿ. ಮ್ಯಾಕ್ಬೆತ್, ಪ್ರಭುವೇ, ನಿನ್ನ ಕೋರಿಕೆಯನ್ನು ನಿರಾಕರಿಸಲು ನನ್ನ ಮನಸ್ಸು ಒಪ್ಪುತ್ತಾ ಇಲ್ಲ. ನಿನ್ನ ಕೋರಿಕೆಯಂತೆ ನಡೆಯಲಿ. ಆಗಲಿ ಸ್ವಾಮಿ. ರಾತ್ರಿಯ ಊಟಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡುವುದಕ್ಕೆ ಸ್ವಲ್ಪ ಬೇಗ ಮುಂದುವರಿಯುತ್ತೇನೆ. ಆಮೇಲೆ ನೀವು ಸೇರುವಿರಂತೆ. ಹಾಗೇ ಆಗಲಿ, ಹಾಗೇ ಪ್ರಭುನಿಷ್ಠನಾದ ಮ್ಯಾಕ್ಬೆತ್ನ ಶೌರ್ಯವನ್ನು ಹೊಗಳಿದಷ್ಟು ಅದು ಕಡಿಮೆಯೇ. ಔತಣಕೂಟಕ್ಕೆ ಆಹ್ವಾನವನ್ನಿಟ್ಟಿದ್ದಾನೆ. ನಿರಾಕರಿಸುವುದು ಸರಿಯಲ್ಲ. ಎಲ್ಲರೂ ಜೊತೆಯಾಗಿ ಆತನ ಸೌಧಕ್ಕೆ ಭೋಜನ ಕೂಟಕ್ಕೆ ತೆರಳೋಣವಂತೆ. ಅರಮನೆಯುಳ್ಳ ಮತ್ತು ಕಾಶಿನಿಗೆ
ನನಗೆ ಕಳುಹಿಸಲು ಹೇಳಿದ್ದಾನೆ. ಅದು ನನ್ನ ಕೈ ಸೇರಿದೆ, ಓದುತ್ತೇನೆ ನೋಡು. ಓಹೋ, ವಿಜಯದ ಹಾದಿಯಲ್ಲಿ ಯಕ್ಷಿಣಿಯರು ಎದುರಾದರಂತೆ. 3 ಯಕ್ಷಿಣಿಯರು ಬಂದು ಕೋಡರಿನ ಮಾಂಡೋಲಿಕನೇ ಎಂದು ಕರೆದರಂತೆ. ಅಷ್ಟು ಮಾತ್ರವಲ್ಲ, ಮುಂದಿನ ಚಕ್ರವರ್ತಿ ನೀನು ಎಂದರಂತೆ. ಓ ನನ್ನ ಮಹಾತ್ಮ ಭಾಗಿನಿಯೇ, ಯುದ್ಧದ ಸಂತೋಷದ ವಿಚಾರವನ್ನು ನಿನಗೆ ತಿಳಿಸುವುದಕ್ಕೆ ಹರುಷವಾಗುತ್ತಾ ಉಂಟು. ಭೋಜನ ಕೂಟದ ವ್ಯವಸ್ಥೆಯಾಗಲಿ, ನಾನು ಮನೆಗೆ ತಲುಪಿ ಬರುತ್ತೇನೆ. ಇಂದಿನ ನಮ್ಮ ಅತಿಥಿ ಡಂಕನನ್ನು ಎಲ್ಲವೂ ಸಾಧಿಸಬಲ್ಲೆ ಮ್ಯಾಕ್ಬೆತ್. ಆದರೆ ನಿನ್ನಲ್ಲಿ ಆ ಕ್ರೌರ್ಯತನವಿಲ್ಲ. ಮಹತ್ವಾಕಾಂಕ್ಷಿ ನೀನು ಹೌದು, ಆದರೆ ಆ ಕೆಲಸವನ್ನು ನಡೆಸುವುದಕ್ಕೆ ನಿನ್ನಲ್ಲಿ ಕಟುಕತನವಿಲ್ಲ, ಕ್ರೂರತನವಿಲ್ಲ. ಸುಳ್ಳನ್ನು ಒಂದು ಸಲವೂ ಹೇಳಿದವನು ನೀನಲ್ಲ, ಸತ್ಯದ ಹಾದಿಯಲ್ಲೇ ನಡೆದವನು ನೀನು. ಆದರೆ ಚಕ್ರವರ್ತಿ ನೀನಾದರೆ ಚಕ್ರವರ್ತಿನಿ ನಾನೇ ಅಲ್ಲವೇ? ಇದನ್ನು ಸಾಧಿಸಬೇಕು, ಸಾಧಿಸಿಯೇ ತೀರಬೇಕು. ಹೇಗೆ? ನನ್ನಲ್ಲಿರುವ ಹೆಣ್ತನವನ್ನು ನಾನು ಮೀರಬೇಕು. ನನ್ನ ಕಾಲ್ ಬೆರಳಿನಿಂದ ತಲೆಯವರೆಗೆ ಕ್ರೌರ್ಯವನ್ನು ಆವಾಹಿಸಿಕೊಳ್ಳಬೇಕು. ಬರಲಿ ಅಲ್ಲ, ನಾನು ಯೋಚಿಸುವುದು ಮುಂದೊಂದು ದಿನ ನಾನು ಚಕ್ರವರ್ತಿನಿ ಆದರೆ. ಆಹಾ, ಹೌದಲ್ಲ, ಎಲ್ಲಿದ್ದಾನೆ ನಾಟ್ಬೆತ್? ಎಲ್ಲಿದ್ದಾನೆ? ಇನ್ನೂ ಬರಲಿಲ್ಲ ಅಲ್ಲ ನಾಟ್ಬೆತ್. ಇರಲು ಬಂದ ಹರಣದುಡೆಯನ ಹರುಷದೊಳಗುಪಚರಿಸಿ ಬೇಡಳು. ಗೊತ್ತಿರಬೇಕಲ್ಲ, ನೀನು ನಿನ್ನದೇ ಲೋಕದಲ್ಲಿ ಭಾವಪರವಶನಾಗಿದ್ದೀಯ. ನನ್ನ ಆಗಮನ ಗೊತ್ತಾಗಲೇ ಇಲ್ಲ. ಯಾಕೆ ಹೇಳಿ? ಯಾಕೆ? ಅಷ್ಟೊಳ್ಳೆ ಸುದ್ದಿಯನ್ನು ಕೊಟ್ಟಿದ್ದೀನಿ. ಓ, ಸುದ್ದಿ ತಲುಪಿ ಆಗಿದೆ ನಿನ್ನಲ್ಲಿ. ನೀವೀಗ ಕೇವಲ ನನ್ನ ಗಂಡನ ಮತ್ತೆ ಮತ್ತೆ ಮೆಸ್ಸಿನ ರಸ ಹಾ ಕಾಡರಿನ ಮಾಂಡೋಲಿಕನಲ್ಲಿ. ಹಾಗಿರುವಾಗ ಸತ್ಯಾದ ನನಗೆ ಪುರುಷನ ಔನ್ನತ್ಯದಲ್ಲಿ ಎಷ್ಟು ಸಂತೋಷವಾಗಬೇಡ ಹೇಳಿ? ಹೌದೇ ನೋಡಿ, ಏನು ಆನಂದದ ಅತಿರೇಕದಲ್ಲಿದ್ದೇನೆ ನಾನು. ಆನಂದವನ್ನು ತಡೆಯುವುದಕ್ಕಾಗುವುದಿಲ್ಲ. ಬಹಳ ಸಂತೋಷ. ನಿಮ್ಮನ್ನು ಉಪಚರಿಸಿದ್ದೇನೆ, ಸತ್ಕರಿಸಿದ್ದೇನೆ, ವಂದಿಸಿದ್ದೇನೆ. ಸಂತೋಷ ಸ್ವಾಮಿ. ಏನೇ? ಆದರೆ ನನ್ನ ಮನಸ್ಸಿನಲ್ಲಿ ಇನ್ನೊಂದು ಬಯಕೆ ಉಂಟು. ನಿನ್ನ ಮನಸ್ಸಿನಲ್ಲಿ ಇನ್ನೊಂದು ಬಯಕೆ?
ನಾವು ನಿರೀಕ್ಷಿಸದೆ ನಮ್ಮೊಂದು ಆಸೆ ಈಡೇರಿದ ಹಾಗಾಗಿದೆ. ಹೌದು, ಇದೇನೆ ಈಗ ಮತ್ತೊಂದು ನಿರೀಕ್ಷೆಯ ಬಯಕೆ. ಹಾ ಸ್ವಾಮಿ, ಏನೇ ನಿನ್ನ ಮೇಲ್ಮೆಯ ಸಾಧಿಸಂಕ ಕುನ್ನಿದಂಕ ನನ್ನನ್ನು ಕೊಲ್ಲುವುದು ಕುನ್ನಿದಂಕ ನನ್ನನ್ನು ಕೊಲ್ಲುವುದು ಏನದು ಕೊನೆಯ ಬಯಕೆ? ಸ್ವಾಮಿ, ಈ ಬಯಕೆಗಳಲ್ಲಿ ಕೊನೆ ಅನ್ನುವುದಿದೆಯೇ? ನನ್ನದುಂಟು ಸ್ವಾಮಿ. ಯಾವುದು? ಸ್ವಾಮಿ, ಇಲ್ಲಿಯವರೆಗೆ ನೀವು ಅರಸರಾಗಿದ್ದೀರಿ. ಹೌದು. ಯಾವುದರದ್ದು? ಯಾವುದು? ಗ್ಲಾಮಿಶ್, ಹಾಗೆ ಕೋಲ್ಡ್ ಅಲ್ಲವೇ? ಹೌದು. ಹೀಗಿರುವಾಗ ಯಕ್ಷಿಣಿಯರು ಹೇಳಿದ್ದೇನು ಸ್ವಾಮಿ? ಅವರು ಏನೋ ಹೇಳಿ ಹೋದ್ರು, ಅದನ್ನ ನೆನಪಿದೆ ಸ್ವಾಮಿ. ಅಲ್ಲ, ನಾನು ಬರ್ತಾಗಿದೆ, ನೀನು ನೆನಪಿಟ್ಟುಕೊಂಡಾಗಿದೆ. ನೀವು ನನಗೆ ಓದೆಯಲ್ಲಿ ಬರೆದು ಕಳಿಸಿದ್ದಲ್ವಾ? ನಾನು ಅದನ್ನು ಬಾಯ್ಪಾಠವೂ ಮಾಡಿ ಆಯ್ತು. ಹೌದಾ ಸ್ವಾಮಿ? ಈಗ ಅದನ್ನು ಓದಿದ ಮೇಲೆ ನಿನಗೆ ಏನನ್ನಿಸಿತು ಹೇಳು? ಏನನ್ನಿಸಿತು ಅಂದ್ರೆ, ನೀವು ಈಗಲೇ ಚಕ್ರವರ್ತಿ ಆಗಬೇಕು. ಈಗಲೇ ಚಕ್ರವರ್ತಿ ಆಗ್ಲಿಕ್ಕೆ ನಿನ್ನ ತಂದೆ ಕೊಟ್ಟದ್ದು ಅದು ನನಗೆ? ಅಲ್ಲ, ಮತ್ತೆ ನನಗೆ ನೀವು ಈಗಲೇ ಚಕ್ರವರ್ತಿ ಆಗಬೇಕು. ಜಾಗ ಕಾಲಿದ್ರಲ್ವ ಅಲ್ಲಿ ಸೇರುವುದು? ಹೌದು. ಸೇರುವುದಕ್ಕೊಂದು ಅರ್ಹತೆಯ ದಾರಿಯ ಬೇಕು. ದಾರಿಗೆ ಬಂದ್ರಿ ನೀವು. ನೀವು ಚಕ್ರವರ್ತಿ ಆಗಬೇಕಾದ್ರೆ ಅಲ್ಲಿ ಏನಾಗಬೇಕು? ಏನಾಗಬೇಕು? ಜಾಗ ಖಾಲಿ ಆಗಬೇಕು ಅಲ್ವೇ? ಅದನ್ನು ನಾವು ಮಾಡೋಣ. ಇಂದು ಭೋಜನ ಕೂಟಕ್ಕೆ ಯಾರು ಬರ್ತಾರೆ? ನಮ್ಮ ರಸ. ಅವ ಡಂಕಣ. ಅವನನ್ನು ಬಂದವನನ್ನು ಹಿಂದೆ ಹೋಗದ ಹಾಗೆ ನಾವು ನೋಡಿಕೊಳ್ಳ. ಅಂದ್ರೆ ನಿನ್ನ ಮಾತಿನ ಅರ್ಥ? ಸ್ವಾಮಿ, ನಾವು ಕಾಲಕ್ಕೆ ಸರಿಯಾಗಿರ್ಬೇಕಲ್ವೇ? ಆದ್ದರಿಂದ ನಿಮ್ಮ ಕಣ್ಣಿನಲ್ಲಿ, ಬಾಯಲ್ಲಿ, ಕೈಯಲ್ಲಿ ಆತನಿಗೆ ಸ್ವಾಗತವನ್ನು ಕೋರಿ, ಹೊರಗೆ ಪುಷ್ಪದಂತೆ ನೀವು ಕಂಡರೂ ಕೂಡ ಒಳಗೆ ಕಾಳಸಪ್ಪನಾಗಿ. ಹೀಗಾದರೆ ಆ ಯಕ್ಷಿಣಿಯರು ಹೇಳಿದಂತ ಮಾತು ಸತ್ಯವಾಗುತ್ತದೆ. ನೀವು ಮುಂದಿನ ಚಕ್ರವರ್ತಿ, ನಾನು ಮುಂದಿನ ಚಕ್ರವರ್ತಿನಿ. ಓ ಮಡದಿಮಣಿ, ಮಡದಿರನ್ನೆಯ ನಿನ್ನ ಚಿತ್ತ ಕರ್ಕಶವಾಗಿ ಒಡೆಯನ ಒಡೆಯನ ಕುಲನೆನ್ನುವೆ. ನಡೆನುಡಿಯ
ಏನದು ಹಾಗೆ ಅಷ್ಟು ಸುಲಭದಲ್ಲಿ ಹೋಗಿ ಮಾಡುವುದಕ್ಕೆ? ಏನಂದೆ? ನಮ್ಮೊಡೆಯ ಡಂಕನನ್ನು ಕೊಲ್ಲುವುದಕ್ಕೆ ಟೊಂಕ ಕಟ್ಟಿ ನಿನ್ನೆ ಅಲ್ಲ ನೀನು. ಒಂದು ಸಲ ಯೋಚನೆ ಮಾಡು. ನಮಗೂ ಅಧಿಕಾರ ಎನ್ನುವಂತಹದ್ದು ಲಭ್ಯವಾಗಿದೆ. ನಾಳೆ ನಾವು ಆಳುವಂತಹ ಪ್ರಜೆಗಳಿಗೆ ಆದರ್ಶಪ್ರಾಯರಾಗಿ ಕಾಣಿಸುವವರು. ನಾವೇ ನಮ್ಮ ಅರಸನನ್ನು ಕೊಂದೆವು ಅಂತ ನಾಳೆ ನಮ್ಮ ಪ್ರಜೆಗಳಿಗೆ ಗೊತ್ತಾದ್ರೆ ಹೇಗೆ ಮಾದರಿಯಾದೆವು? ನಾಳೆ ನಮ್ಮ ನಾಡಿನ ಪ್ರತಿಯೊಬ್ಬ ಪ್ರಜೆಯು ನನ್ನನ್ನು ಕೊಂದು ನನ್ನ ಜಾಗದಲ್ಲಿ ಕೂರುವುದಕ್ಕೆ ನೋಡಿಯಾನು. ಯಕ್ಷಿಣಿಯರೊರೆದ ಮಾತು ನನ್ನ ಮನಸ್ಸಿನಲ್ಲಿ ನೆನಪಿತ್ತು, ಅದನ್ನು ಬಂದು ಹೇಳಿದೆನಷ್ಟೇ. ಹಾಗೆಂದು ನಾನು ಅಷ್ಟೊಂದು ವಿಚಲಿತನಾದವನಲ್ಲ. ಆದರೆ ನಿನ್ನ ಚಿತ್ತ ಕರ್ಕಶವಾಗಿ ಬಿಟ್ಟಿದೆ. ಅನ್ನ ಕೊಟ್ಟ ಡಂಕನನಿಗೆ ಉಂಡ ಉತ್ಪನ್ನದ ಋಣವನ್ನು ಮರೆತು ಶಿರ ಕಡಿಯುವುದಕ್ಕೆ ಮುಂದಾಗುತ್ತಾ ಇದ್ದೀಯಲ್ವೇ? ಸಾಧ್ಯವೇ ಇದು? ಸಾಧ್ಯವೇ? ನಿಮಗೆ ನಾನು ಹೇಳುವುದು ಒಂದು ಅರ್ಥವಾಗುತ್ತಾ ಇಲ್ಲ. ನೀವೇನು ಹೇಳಿದ್ದೀರಿ? ಅವರು ಭವಿಷ್ಯವನ್ನು ಮಾಡಿದ್ದು ನಾನು ಮರೆತು ಹೋಗಿದ್ದೇನೆ. ಕೂಡದು ಸ್ವಾಮಿ, ನಮ್ಮ ಭವಿಷ್ಯ ಎದುರಿದ್ದರೂ ಕೂಡ ಬೇರೊಂದು ಭವಿಷ್ಯವನ್ನು ರೂಪಿಸುವುದಕ್ಕೆ ನಮಗೆ ಅವಕಾಶವಿದ್ದರೆ ಅದನ್ನು ನಾವು ಸದುಪಯೋಗ ಮಾಡಿಕೊಳ್ಳಬೇಕಲ್ವೇ? ನೀವು ಹೀಗೆ ಬನ್ನಿ ಸ್ವಾಮಿ. ನಾನು ಕೇಳಿದ್ದಕ್ಕೆ ಸರಿಯಾದ ಉತ್ತರ ಹೇಳಬೇಕು. ದಾರಿಯಲ್ಲಿ ಯಾರು ಸಿಕ್ಕಿದ್ದು ನಿಮ್ಗೆ? ಯಕ್ಷಿಣಿಯರು. ಏನು ಹೇಳಿದ್ರು? ಮುಂದಿನ ಚಕ್ರವರ್ತಿ ಯಾರು? ನಾನಾಗುತ್ತೇನೆ. ಹೌದು, ಅವರು ಕೇವಲ ನಿಮ್ಮ ಹಣೆಯಲ್ಲಿ ಬರೆದದ್ದನ್ನು ಹೇಳಿದ್ದು. ಆದರೆ ಹಣೆ ಬರಹ ಎಂಬುದನ್ನು ಲೋಕದಲ್ಲಿ ಜನರು ನಂಬುವುದಕ್ಕೆ ಇದೇ ಕಾರಣ. ಖಾಲಿ ಹಣೆಯಲ್ಲಿ ಬರ್ಕೊಂಡಿದ್ರೆ ಆಯ್ತಾ? ಒಂದು ವೇಳೆ ಯಕ್ಷಿಣಿಯರು ಹೇಳಿದ ಹಾಗೆ ಆಗುವುದಿದ್ರೆ ಅದರಷ್ಟಕ್ಕೆ ಆಗುವುದಿಲ್ಲ. ನಾವ್ಯಾಕೆ ಕಷ್ಟಪಡಬೇಕದಕ್ಕೆ? ಅದೇ ಹೇಳಿಕೆ ಬಂದದ್ದು ನಾನು. ಒಂದು ವೇಳೆ ನಿಮ್ಮ ಹಣೆಯಲ್ಲಿ ನೀನು ಪ್ರಯತ್ನ ಪಟ್ಟರೆ ಮಾತ್ರ ನೀನು ಚಕ್ರವರ್ತಿ ಆಗುತ್ತಿ ಅಂತ ಹೇಳಿದ್ರೆ ನೀವು ಹೀಗೆ ಸುಮ್ಮನೆ ಮನೆಯಲ್ಲಿ ಕೈಗೆ ಕೈ ಹಾಕಿ ಕಾಲಿಗೆ ಕಾಲು ಹಾಕಿ ಕೂತ್ಕೊಳ್ತೀರಾ? ಈ ಚಕ್ರವರ್ತಿ ಆಗ್ತೀರಾ? ಅದಕ್ಕೆ ನೀವು ಪ್ರಯತ್ನ ಮಾಡಿಬಿಡುವೆ. ಯಕ್ಷಿಣಿಯರು ನಿಮಗೆ ಕೇವಲ ದಾರಿಯನ್ನು ತೋರಿಸಿದ್ದಷ್ಟೇ. ನೀವಿನ್ನು ಆ ದಾರಿಯಲ್ಲಿ ನಡೆದು ಆ ದಾರಿಯಲ್ಲಿ ಯಾವ ಯಾವ ಕಂಟಕಗಳು ಬರ್ತದೆ ಅದನ್ನೆಲ್ಲ ಕಿತ್ತು ಎಸಿಬೇಕು. ಇವ ಡಂಕನುಂಟಲ್ಲ. ನಾನು ಹೇಳ್ತೇನೆ ಸ್ವಾಮಿ, ಇಲ್ಲಿಯವರೆಗೆ ಅವನ ರಾಜ್ಯ ಆತನ ಕೈಯಲ್ಲಿ ಉಳಿಯುವುದಕ್ಕೆ ಕಾರಣ ಯಾರು ಬಂದಿರ? ನೀವು. ಅಂದರೆ ನಮಗೆ ದೈವಾನುಗ್ರಹ ಎಷ್ಟೇ ಇದ್ರೂ ಕೂಡ ಪ್ರಯತ್ನ ಬೇಕು, ಪುರುಷ ಪ್ರಯತ್ನ ಬೇಕು. ಖಂಡಿತ. ಆದ್ದರಿಂದ ನಾನು ಹೇಳಿದ ಹಾಗೆ ಮಾಡಿ. ಆ ಡಂಕಣ ಇಲ್ಲದಿದ್ರು ಯೋಗ್ಯನಲ್ಲ, ನೀವೇ ಯೋಗ್ಯರು. ಈ ಸ್ಥಾನಕ್ಕೆ ಗೌರವವನ್ನು ಕೊಡುವುದಾದರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಆ ಬರುವ ಡಂಕಣನನ್ನು ಈ ಔತಣದಲ್ಲಿ ಮುಗಿಸಿ ಮಡದೆಯ ನುಡಿಯಂಗೆ ಏಳುದ ಮಡದಿಯ ನುಡಿಯಂ ಕೇಳುತ್ತ ದೃಢ ಮನದಿಂದಲೇ ದೃಢ ಮನದಿಂದಲೇ ಮುಂದಿನ ಹದನದ ನಡೆಯರಿಯುತ್ತ ಮುಂದಿನ ಹದನದ ನಡೆಯರಿಯುತ್ತ ತಾಕೇಡಂ ಉಡಯಗೆ ನಡೆದುವೆನೋ ತಾಕೇಡಂ ಉಡಯಗೆ ನಡೆದುವೆನೋ ಎನ್ನುತ್ತಂ ತಳಮಳ ಗುಂಡಿದ್ದಾಗಳು ತಾಕೇಡಂ ಒಡೆಯಗೆ ನಡೆದುವೆನೆನ್ನುತ್ತಂ ತಳಮಳಗೊಂಡಿರ್ದಾಗ ಮಡದಿಯ ನುಡಿಯಂ ಕೇಳುತ್ತ
ಯಕ್ಷಿಣಿಯರು ಒರೆದ ಮಾತನ್ನು ಇವಳ ಬಳಿ ಹೇಳಬಾರದಿತ್ತು. ಯಾಕೆ ಈ ರೀತಿಯಾಗಿ ಪ್ರಚೋದಿಸ್ತಾ ಇದ್ದಾಳೆ? ಇವಳ ಮನಸ್ಸು ಈಗ ಅರ್ಥವಾಗುತ್ತಾ ಇದೆ. ಪ್ರಾಣಿಯನ್ನ ಬೇಟೆಯಾಡುವುದಕ್ಕೆ ಮೇಲಿನಿಂದ ಮುಚ್ಚಿ ಹಾಕಿದಂತಹ ಪೊದೆಯ ಹಾಗಿರುವಂತಹ ಗುಂಡಿಯಂತಿದೆ ಇವಳ ಮನಸ್ಸು. ಹಸಿವಿನಿಂದ ಬೇಟೆಗಾಗಿ ಕಾಯ್ದಂತಹ ಮೊಸಳೆ ಕೆರೆಯ ಒಳಗಿದ್ದರೂ ಹೊರಗಡೆಗೆ ನಳನಳಿಸುತ್ತಿರುವಂತಹ ಕಮಲದ ಹಾಗಿದೆ ಇವಳ ಮನಸ್ಸು. ಜೇನುತುಪ್ಪವನ್ನು ಸವರಿದಂತಹ ಹರಿತವಾದ ಖಡ್ಗದ ಹಾಗಿದೆಯಲ್ಲ ಇವಳ ಮನಸ್ಸು. ಅದವಳೊಬ್ಬಳ ಮನಸ್ಸಲ್ಲ. ಅವಳನ್ನು ವರಿಸಿದಂದಿನಿಂದ ಅದು ನನ್ನ ಮನಸ್ಸು. ನನ್ನ ಮನಸ್ಸಿಗೂ ಪ್ರಚೋದನೆಯನ್ನು ನೀಡುತ್ತಾ ಇದ್ದಾಳೆ. ಮನೆಯ ಒಳಗೆ ಕಾಲಿಟ್ಟ ಹೊತ್ತಿನಿಂದ ಮತ್ತೆ ಮನಸ್ಸು ಚಂಚಲವಾಗುತ್ತಾ ಇದೆ. ನಮ್ಮೊಡೆಯನನ್ನು ಕೊಂದು ಬಿಡುವೆ. ಒಂದು ಸಲಕ್ಕೆ ಮನಸ್ಸು ಗಟ್ಟಿಯಾಗುತ್ತದೆ. ಸ್ವಲ್ಪ ಹೊತ್ತಿನಲ್ಲೇ ಅನ್ನ ಇಕ್ಕಿದವನ್ನು ಕೊಲ್ಲುವುದು ಸರಿಯೇ ಅಂತ ಮನಸ್ಸು ಹಿಂಜರಿಯುತ್ತಾ ಇದೆಯಲ್ಲ. ಅವನನ್ನು ಕೊಲ್ಲದೇ ಇದ್ದರೆ ಇವಳು ದಿನಾಲು ನನ್ನನ್ನು ಕೊಲ್ಲುತ್ತಾಳೆ ಅನ್ನುವಂಥದ್ದು ಸ್ಪಷ್ಟ. ಯಾಕೆ ದಿನಾಲು ಮನಸ್ಸಿನಲ್ಲೇ ಸಾಯಬೇಕು ನಾನು? ಒಂದೊಮ್ಮೆಗೆ ಅವನನ್ನು ಕೊಂದು ನನಗೆ ನೆಮ್ಮದಿ ಒದಗುವುದಿದ್ರೆ ಒದಗಿ ಬರಲಿ. ನಿರ್ಧಾರವನ್ನು ಮಾಡಿದ್ದೇನೆ. ರಮಣಿ, ನೀನು ಹೇಳಿದ ಹಾಗೆ ಡಂಕನನ್ನು ಕೊಲ್ಲುವ ಬಗ್ಗೆ ಯೋಚಿಸುವುದಕ್ಕೊಂದಷ್ಟು ಸಮಯ ನನಗೆ ಬೇಕಾಗಿದೆ. ಅಷ್ಟು ಹೊತ್ತು ನಾನು ವಿರಮಿಸಿಕೊಳ್ಳುತ್ತೇನೆ. ಅವಕಾಶ ಮಾಡಿಕೊಳ್ಳಿ. ವಿರಮಿಸುವುದಕ್ಕೆಂದು ಹೋಗಿದ್ದಾನೆ. ಆದರೆ ಆತನ ಮನಸ್ಸು ನಾನು ಬದಲಾವಣೆ ಮಾಡಿ ಆಯ್ತು. ಬರ್ತಾರಲ್ಲ ಡಂಕನ ಮಾಡ್ತೇನೆ, ಸರಿಯಾಗಿ ಉಪಚರಿಸ್ತೇನೆ. ಸರ್ವಗುಣ ಸಂಪನ್ನನಾದ ನಿಮ್ಮ ಕಾಲಿಗೆ ಇದೋ ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ, ಶುಭವಾಗಲಿ. ರಾಜನ್, ಇನ್ನು ನೀವು ನಮ್ಮ ಗೃಹಕ್ಕೆ ಬಂದದ್ದು ಅದು ನಮ್ಮ ಸೌಭಾಗ್ಯವೇ ಸರಿ. ಈಗ ಬರ್ತೀರಿ, ಮತ್ತೆ ಬರ್ತೀರಿ, ನಾಳೆ ಬರ್ತೀರಿ ಅಂತ ಕಾತುರದಿಂದ ಕಾಯ್ತಾ ಇದ್ದೆ. ಅದೇ
ಶೀಘ್ರವಾಗಿಯೇ ಬಂದಿದ್ದೇವೆ. ಹೇಗೂ ಬಂದಿರಲ್ಲ ಸ್ವಾಮಿ. ಇದು ನಮ್ಮ ಜೀವನವಿದು ಪಾವನವಾಯಿತು. ನಮ್ಮ ಮಂದಿರವಿದು ದೇಗುಲವಾಯಿತು ಸ್ವಾಮಿ. ಸ್ವಾಮಿ ಬನ್ನಿ. ಆದರೆ ಇಲ್ಲಿಯವರೆಗೆ ನಮಗೆ ಎಲ್ಲಾ ರೀತಿಯ ಸುವಸ್ತುಗಳನ್ನು ನೀವು ನೀಡಿದ್ದೀರಿ, ಸೌಭಾಗ್ಯವನ್ನು ನೀಡಿದ್ದೀರಿ. ಇದಕ್ಕೆ ಪೂರಕವಾಗಿ ಕೊಡುವುದಕ್ಕೆ ನಾವು ಖಂಡಿತ ಶಕ್ತರಲ್ಲ. ಹಾಗೆಂದು ಭೋಜನದಿಂದ ನಿಮ್ಮ ಮನಸ್ಸನ್ನು ಸಂತೃಪ್ತಿಗೊಳಿಸಬಹುದು ಎಂಬ ನಂಬಿಕೆ ನನ್ನಲ್ಲಿದೆ. ಭೋಜನದ ಸಿದ್ಧತೆಯಾಗಿದೆ. ಹೀಗೆ ಬನ್ನಿ. ಸತಿ ಮಾಸ್ಪೇಟ್, ಸಂತೋಷವಾಯಿತು ಸಂತೋಷವಾಯಿತು. ಕಾಣೆ ನಿನ್ನ ಪತಿಯ, ಕಾಣೆ ನಿನ್ನ ಪತಿಯ, ಅವ ಬಲು ಜನ ನಿನ್ನ ಬಗೆಯ, ಅವ ಬಲು ಜನ ನಿನ್ನ ಬಗೆಯ. ಸತಿ ಮಾಸ್ಪೇಟ್, ನಿನ್ನ ಮಾತುಗಳನ್ನು ಕೇಳಿ ಬಹಳ ಸಂತೋಷವಾಯಿತು. ನಮ್ಮನ್ನು ತೃಪ್ತಿಗೊಳಿಸಲು ಬಹಳ ಆತುರಳಾಗಿದ್ದಿ. ಆದರೆ ನಿನ್ನ ಪತಿಯಾದಂತಹ ಮಾಸ್ಪತಿಯಲ್ಲಿ ಕಾಣುತ್ತಾ ಇಲ್ಲ. ನಮ್ಮ ಕಾಡರಿನ ಮಾಂಡಲಿಕನು ಅವನು. ನನಗೆ ಬಹಳ ಮೆಚ್ಚುಗೆಯವನು. ಹೌದು ಹೌದು, ಅವನನ್ನು ಕಂಡು ಮಾತನಾಡಿಸಿದರೆ ನನಗೆ ಸಂತೋಷ. ಸ್ವಾಮಿ, ಅವರು ನಿನ್ನೆಯಿಂದ ನಿಮ್ಮ ಬರೋಣಕ್ಕೆ ಕಾಯುತ್ತಾ ಇದ್ದಾರೆ. ಹೌದು, ನಮ್ಮಿಂದಲೇ ಮೊದಲು ಹೊರಟು ಶೀಘ್ರವಾಗಿ ಬಂದು ಸೇರಿಕೊಂಡಿರ. ಮನೆಯೊಳಗಿದ್ದಾರೆ, ನಿಮ್ಮ ನಿರೀಕ್ಷೆಯಲ್ಲೇ ಇದ್ದಾರೆ. ಹಾಗೂ ಮನೆಯನ್ನು ಪ್ರವೇಶಿಸೋಣ. ಆಗದೆ ಹಾಗೇ ಆಗಲಿ. ಹೋಗೋಣ ಬನ್ನಿ. ಎಲ್ಲರೂ ಕುತ್ತಿಗೆ ಚೆನ್ನಾಗಿ ಉಂಡಿದ್ದಾರೆ. ಹಾಗೆ ಹೌದು, ಇನ್ನು ನಿದ್ದೆ ಬರಬೇಕಲ್ಲ, ಅದಕ್ಕೂ ವ್ಯವಸ್ಥೆ ಮಾಡಿದ್ದೇನೆ. ಇಂದು ಈ ಸೈನಿಕರು ಮಲಗಿದ್ರೆ ನಾಡಿದು ಎತ್ತಿಯಾರು. ಆದರೆ ನಮ್ಮ ಕಾರ್ಯವಾಗಲಿಲ್ಲ ಅಲ್ಲ. ಇಲ್ಲಿ ನನ್ನ ಗಂಡ ಮ್ಯಾಚ್ ಮಾಡುತ್ತಾ ಇಲ್ಲ. ಸ್ವಾಮಿ, ಹೇಳು, ಆಯ್ತಾ? ಕೆಲಸ ಆಯ್ತಾ? ಸುಮ್ಮನಿರುವೆ ಏಕೆ? ಅಲ್ಲೋ ಏಕದಳು, ಅಲ್ಲೋ ಏಕದಳು ಜನನಾಗ ನೋಡುತ್ತಲಿಲ್ಲ
ನಾನಷ್ಟೆಲ್ಲ ಕಷ್ಟಪಟ್ಟು ಅವರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಮಲಗಲಿಕ್ಕೆ ವ್ಯವಸ್ಥೆ ಮಾಡಿದ್ದೇನೆ. ಅಷ್ಟು ಮಾತ್ರವಲ್ಲ, ಸೈನಿಕರಿಗೆ ನಿದ್ದೆ ಔಷಧಿಯನ್ನು ಕೊಟ್ಟಾಯಿತು. ಇನ್ನೇನು ನಿದ್ದೆಗೆ ಜಾರುತ್ತಾರೆ. ಇದು ನೀವು ಸುಮ್ಮನೆ ಅವರ ಹೊಟ್ಟೆಯೇನೋ ತುಂಬಿದೆ, ಕತ್ತಿ ಎತ್ತುವುದಕ್ಕೆ ನನಗೇ ಬಲ ಇಲ್ಲ, ಹಾಗಾಗಿ ಬಿಟ್ಟಿದೆ. ಸ್ವಾಮಿ, ಏನೇ ಮನದಲ್ಲಿ ಸಂಕೋಚ ಬೇಡ. ನಿಮ್ಮಲ್ಲಿರುವ ಹೆದರಿಕೆಯನ್ನು ಬಿಟ್ಟು ಎಸೆಯಿರಿ. ಇಲ್ಲ, ಇದು ಅವನನ್ನು ಕಡಿಯುವುದಕ್ಕೆ ಎಷ್ಟು ಮುಂದೆ ಹೋದರೂ ಕೂಡ ನನಗೆ ಆಶ್ರಯ ಕೊಟ್ಟದ್ದು, ಅನ್ನ ಕೊಟ್ಟದ್ದು ಮತ್ತೆ ಮತ್ತೆ ನೆನಪಾಗುತ್ತಾ ಇದೆ. ಹೇಗೆ ಕೊಲ್ಲಲಿ ಹೇಳು? ಮನಸ್ಸು ಹಿಂಜರಿತಾ ಇದೆ. ಇದು ನಿಮ್ಮಿಂದ ಆಗದು. ನಿಮಗೆ ಸ್ವಲ್ಪವೂ ನಾಚಿಕೆ ಆಗುವುದಿಲ್ವಾ? ಹೆಣ್ಣಾದ ನಾನೇ ಎಷ್ಟು ಧೈರ್ಯವನ್ನು ತಂದುಕೊಳ್ಳುವಾಗ ಇನ್ನು ಗಂಡು ನೀವು ಏನು ಯುದ್ಧ ಗೆದ್ದಿದ್ದೀರಾ? ಅದೆಲ್ಲ ಹೋಗಲಿ. ನೀವು ಊರಿಗೆ ಉಪಕಾರಿ, ಮನೆಗೆ ಮಾರಿ ಗಂಡಲ್ಲ ನೀವು. ನೀವು ಯಾವ ಸೀಮೆಯ ಗಂಡ? ನೀವು ಮದುವೆಯಾಗಿ ಇಷ್ಟು ಸಮಯಗಳು ಕಳೆದ ಮೇಲೆ ನನ್ನ ಪುರುಷತ್ವದ ಮೇಲೆ ನಿಮಗೆ ಸಂಶಯ ಬಂತಲ್ವೇ? ರಣಾಂಗಣದಲ್ಲಿ ನನ್ನ ಪರಾಕ್ರಮ ಏನು ಎನ್ನುವುದು ನಿನಗೆ ಗೊತ್ತೇ? ಈ ಕತ್ತಿಗೆ ತಲೆ ಕೊಟ್ಟವರು ಎಷ್ಟು ಜನ ಅನ್ನುವುದು ನಿನಗೆ ಗೊತ್ತೇ? ಹಿಂದೆ ಇದ್ದದ್ದು ಈ ಮ್ಯಾಕ್ಬೆತನ ಪೌರುಷ. ನಾನು ಷಂಡನಾಗಿ ಕಾಣಿಸಿಬಿಟ್ಟೆನಲ್ಲ. ಸಾಕು ಮಾಡು. ನಿನ್ನ ಮಾತೆ ನನಗೆ ಸವಾಲು. ಶತ್ರುಗಳನ್ನು ಕೊಂದವನಿಗೆ ಡಂಕನನ್ನು ಕೊಲ್ಲುವುದಕ್ಕೆ ಸಾಧ್ಯವಾಗದೆ ಹೋಗುತ್ತದೆ ಅಂತಲ್ಲ, ಕೊಂದು ಕೊಡುತ್ತಾನೆ. ರಾತ್ರಿ ಬೆಳಗಾಗುವುದರ ಒಳಗೆ ಮನೆಯ ಅಂಗಳಕ್ಕೆ ಡಂಕನನ ಕತ್ತಿನ ರಕ್ತ ಹರಿಯುವಂತೆ ಮಾಡಿಬಿಡ್ತಾನೆ. ಮಲಗಿ
ಮುದ್ದಿನ ಮಾಡದಿಯ ಬಯಕೆಯೋ ಬಲಿಯಲಿ ಮುದ್ದಿನ ಮಾಡದಿಯ ಬಯಕೆಯೋ ಬಲಿಯಲಿ ನಿತ್ಯ ತೊರೆದು ಇರಲಿ ನಿತ್ಯ ತೊರೆದು ಇರಲಿಯೇ ಮೆಲ್ಲದೆ ಬರುತ್ತ ಮಲಗಿಯೋ ಹೊರಿದ ನೆತ್ತರೆ ನೀವು ಮೈಯಲ್ಲ ತೋಯಲಾಗ ನೆತ್ತರೆ ನೀವು ಮೈಯಲ್ಲ ತೋಯಲಾಗ ಏನದು ಧ್ವನಿ ಕಿವಿಗಪ್ಪಡಿಸುತ್ತಿದೆಯಲ್ಲ? ಮಾತ್ ಇನ್ನು ನೀನು ನಿದ್ರಿಸಲಾರೆ. ನೀನು ನಿದ್ದೆಯನ್ನು ಕೊಂದೆ, ಕ್ಷಾಮಿಸಿದ ಅರಸ ನಿದ್ದೆಯನ್ನು ಕೊಂದ. ಪರಿಣಾಮ ಕಾಡರಿನ ಅರಸನು ನಿದ್ರಿಸಲಾರ, ನಾಕ್ಬೆತ್ ನಿದ್ರಿಸಲಾರ. ಇದೆ ಇದೆ ಆ ಧ್ವನಿ ಅನುರಣಿಸುತ್ತಿದೆ, ಅನುರಣಿಸುತ್ತಿದೆ. ಇದು 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 ರಕ್ತ ಮೆತ್ತಿದ ಈ ಕೈಗಳು, ಈ ಕೈಗಳನ್ನು ನಾನು ಹೇಗೆ ತೊಳೆಯಲು? ಯಾವ ಮಹಾಸಾಗರದ ನೀರನ್ನೇ ತಂದು ತೊಳೆದರೂ ನನ್ನ ಕೈಯ ಈ ರಕ್ತದ ಕಲೆಗಳು ತೊಳೆದು ಹೋಗಲಾರವು. ಅಯ್ಯೋ, ನನ್ನ ಬದುಕು ಗಾಳಿಗೊಡ್ಡಿದ ಸೊಡರಾಯಿತೆ. ಹೌದು ಹೌದು, ನನ್ನ ಈ ಕ್ರೌರ್ಯಕ್ಕೆ, ನನ್ನ ಈ ಪಾಪಕ್ಕೆ ಪರಿಹಾರ ಎಂಬುದಿಲ್ಲ. ಇಲ್ಲ ಇಲ್ಲ, ಸಮಾಧಾನಿಸು. ಕೊನೆಗೂ ನಾನು ಹೇಳಿದ್ದನ್ನು ಮಾಡಿ ಮುಗಿಸಿದೆ ಅಲ್ಲ. ಇನ್ನು ನಿನ್ನನ್ನು ನಾನು ನೋಡಿಕೊಳ್ಳುತ್ತೇನೆ. ಏನೋ ಚಿಂತಿಸಬೇಡ. ಹೀಗೆ ಬಾ, ಹೀಗೆ ಬಾ.
ಸೋದರನೊಡನೆ ಏನು ಮಾಡುವುದು ಈಗ? ಮುಂದೆ ನಾವಿಲ್ಲಿ ನಿಂತಿರುವುದು ಫಲವಲ್ಲ. ಮುಂದೆ ನಾವಿಲ್ಲಿ ನಿಂತಿರುವುದು ಫಲವಲ್ಲ. ಹಿಂದೆ ಹಿಂಗೀಗ ಹೋಗೆ ಹಿಂದೆ ಹಿಂಗೀಗ ಹೋಗೆ ಅಮ್ಮ, ಏನಾಗಿ ಹೋಯಿತು? ಹೌದಣ್ಣ, ಔತಣ ಕೂಟಕ್ಕೆ ಎಂದು ಬಂದವರು ನಾವು. ಹೌದು. ಆದರೆ ಇಲ್ಲಿ ನೋಡಿದರೆ ನಮ್ಮ ತಂದೆಯ ಹತ್ಯೆಯಾಯಿತಲ್ಲ. ಹೌದಣ್ಣ. ಇನ್ನು ನಾವಿಲ್ಲಿರುವುದು ಸುರಕ್ಷಿತವಲ್ಲ. ಹ. ನಮ್ಮ ಕಣ್ಣ ನೀರು ಕರಗುವ ಮುನ್ನವೇ ನಾವಿಲ್ಲಿಂದ ಸುರಕ್ಷಿತ ಪ್ರದೇಶಗಳಿಗೆ ತೆರಳಬೇಕು. ಹ. ಹಾಗಾಗಿ ನಾನು ಶೀಘ್ರವಾಗಿ ಇಂಗ್ಲೆಂಡಿಗೆ ತೆರಳುತ್ತೇನೆ. ಅಣ್ಣ, ಹೇಳು. ಅಣ್ಣನ ಐರ್ಲೆಂಡಿಗೆ ಇದುವೆ ನೀಗಲೇ ಐರ್ಲೆಂಡಿಗೆ ಕೈಯುವೆ. ಬಣ್ಣದ ಮುಖವಾಡವಿರುವ ಆ ಬಣ್ಣದ ಮುಖವಾಡವಿರುವ ಘಾತಕಿಗಳಿ ಬಿಹಾರದಲ್ಲಿಂದ ಬಣ್ಣದ ಮುಖವಾಡವಿರುವ ಘಾತಕಿಗಳಿ ಬಿಹಾರದಲ್ಲಿಂದ ಎಣ್ಣದಿ ಹೊರದು ಬೇಗಿಲ್ದ ಅಣ್ಣನ ಐಲಂಡಿಗೆ ಇರುವೆ ನಾವಿನ್ನು ಇಲ್ಲಿರುವುದು ತರವಲ್ಲ ಅಣ್ಣ. ಹೌದು. ಬಣ್ಣದ ಮುಖವಾಡ ತೊಟ್ಟಿರುವ ರಕ್ತ ಪಿಪಾಸುಗಳ ಬೀಡು ಇದು. ಇಲ್ಲಿಯ ಜನರ ನಗೆಯಲ್ಲೂ ಖಡ್ಗವಿದೆ. ಹೌದು. ಹಾಗಾಗಿ ನಾನು ಐರ್ಲೆಂಡ್ಗೆ ತೆರಳುತ್ತೇನೆ ಅಣ್ಣ. ತಮ್ಮ, ಅಣ್ಣ. ಒಳ್ಳೆಯ ನಿರ್ಧಾರ. ತಡ ಮಾಡುವುದಲ್ಲ, ನಡೆಯೋಣ. ಹಾಗೆ ದೊರೆಯೇ ಮರಣವನರಿದು ಬಂದಿಗ ಪರಿಯ ನರಿತವರೊಡನೆ ನಟನೆಯ ನಿರದೇ ತೋರಲ್ಕೋ ಮ್ಯಾಗ ಬರುತ್ತಾಗ ನಿರದೇ ತೋರಲ್ಕೋ ಮ್ಯಾಗ ಬರುತ್ತಾಗ ದೊರೆಯ ಮರಣವನ್ನರಿತು ಏನಿದು ಏನಿದು ಪದಗಿಯ ತಿಳಿವನಗ ದೊರೆನಿ ಭೀತಿ ದೊರೆನೇ ಏನು ಇರುತ್ತಿದೆಯೇ ಪಾದಗೆ ದೊಣ್ಣೆ ಬಂದ ಕಣ್ಣಿ
ಪ್ರಣಾಮಗಳನ್ನು ನೀನು ಸ್ವೀಕರಿಸಬೇಕು. ಏನಿದು ಚಿಂತಾಕ್ರಾಂತನಾಗಿ ಕುಳಿತುಕೊಂಡಿರುವೆಯಲ್ಲ, ಚಕ್ರವರ್ತಿಯ ಹತ್ಯೆಯಿಂದ ಭೀತನಾಗಿದ್ದೀಯಾ? ಆ ಭೀತಿಯನ್ನು ಬಿಡು, ಏಳು. ಚಕ್ರವರ್ತಿಯ ಹತ್ಯೆಯನ್ನು ಮಾಡಿದವನನ್ನು ಕಂಡು ಹಿಡಿಯುವ ತನಕ ನೀನೇ ಚಕ್ರವರ್ತಿಯಾಗಿರು. ಹೇಗೆ, ಒಪ್ಪಿಗೆಯಲ್ಲವೇ? ನಾಳೆ ಸಭೆಯೋಳು ಮಾಂಡಲಿಕರನ್ನು ನಿಲಯಂ ಕೂಡಿಸುತ್ತ ದೊರೆಯ ಚಕ್ರವರ್ತಿ ಡಂಕನನ ಹತ್ಯೆ ಆಯಿತು. ಅವನ ಬದಲಿಗೆ ನನಗೆ ಸಾವು ಬಂದಿರುತ್ತಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಆದರೆ ಏನು ಮಾಡೋಣ, ಸಾವು ಬದುಕು ಎಂಬುದು ನಮ್ಮ ಕೈಯಲ್ಲಿಲ್ಲವಲ್ಲ. ಇಂದಿನ ದಿನ ನಿಮ್ಮೆಲ್ಲರ ಅಪೇಕ್ಷೆಯಂತೆ ಸಮಸ್ತ ಸ್ಕಾಟ್ಲೆಂಡ್ನ ಹೊಣೆಯನ್ನು ನಾನು ಹೊತ್ತವನಿದ್ದೇನೆ. ಆ ಪ್ರಯುಕ್ತ ನಿಮಗೆಲ್ಲರಿಗೂ ವಿಶೇಷವಾದಂತಹ ಭೋಜನಕೂಟವನ್ನು ಏರ್ಪಡಿಸಿದ್ದೇನೆ. ಓಹೋ ಬ್ಯಾಂಕೋ ಪ್ರಭು, ಈ ಸಂಜೆಯ ನಮ್ಮ ಔತಣಕೂಟಕ್ಕೆ ನೀನೇ ಮುಖ್ಯ ಅತಿಥಿಯಾಗಿ ಆಗಮಿಸಿ ನಮ್ಮೊಂದಿಗೆ ಇರಬೇಕೆಂಬುದು ನಮ್ಮ ಅಪೇಕ್ಷೆ. ಏನಂದ್ವೆ ಬ್ಯಾಂಕೋ? ತಮ್ಮ ಆಜ್ಞೆ ಪ್ರಭು. ಸಂತೋಷವಾಯಿತು. ಡಂಕನ್ನ ಈರ್ವರು ಪುತ್ರರು ಇಂಗ್ಲೆಂಡಿಗೂ ಐರ್ಲೆಂಡಿಗೂ ತೆರಳಿದ್ದಾರೆಂಬ ವರ್ತಮಾನವನ್ನು ಕೇಳಿದೆ. ಓಹೋ, ನಮ್ಮ ತಂದೆಯನ್ನೇ ಕೊಂದ ಧೂರ್ತರವರು. ಅವರ ವಿಚಾರವನ್ನು ಬಿಟ್ಟು ಬಿಡೋಣ. ನಾಳೆಯ ರಾಜ್ಯಸಭೆಯಲ್ಲಿ ಅವರ ಬಗ್ಗೆ ಚರ್ಚಿಸೋಣ. ಬ್ಯಾಂಕು ಪ್ರಭು, ಈಗ ನೀನು ಓರ್ವನೇ ಇಲ್ಲಿಂದ ತೆರಳುವೆಯೋ ಅಥವಾ ನಿನ್ನ ಮಗ ನಿನ್ನ ಜೊತೆಗೆ ಬರುವನು? ನಾವಿಬ್ಬರು ಒಟ್ಟಿಗೆ ಹೊರಡುತ್ತೇವೆ. ಆಗಲಿ, ಹೋಗಿರಿ. ಹಾಗೆ ಆಗಲಿ. ಹೋದೆಯಾ? ನನ್ನ ಮುಂದಿನ ದಾರಿಗೆ ತೊಡಕಾಗಿರುವವನು ನೀನು ಮತ್ತು ನಿನ್ನ ಮಗ. ನಿಮ್ಮಿಬ್ಬರನ್ನು ಎಲ್ಲಿಗೆ ಕಳುಹಿಸಬೇಕು ಅಲ್ಲಿಗೆ ಕಳುಹಿಸಲು ಇಲ್ಲಿ ನಾನಿದ್ದೇನೆ. ಯಾರಲ್ಲಿ ಕಟುಕರು ಹೀಗೆ ಬನ್ನಿ. ಹೋಗುತ್ತಿರುವ ಆ ಬ್ಯಾಂಕೋ ಮತ್ತು ಅವನ ಮಗನನ್ನು ಮುಗಿಸಿಬಿಡಿ. ನೋಡಿ, ಎಲ್ಲವೂ ನಾವು ಎನಿಸಿಕೊಂಡ ಹಾಗೆ
ಆಗುತ್ತಾ ಇದೆ. ನಮ್ಮ ಅರಸ ಚಕ್ರವರ್ತಿಯಾಗಿದ್ದಾರೆ. ಈ ಖುಷಿಯಲ್ಲಿ ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ಎಲ್ಲಿ ಮಾಂಡಲಿಕರು ಬರಬೇಕಿತ್ತು, ಎಲ್ಲಿ ಹೋಗಿದ್ದಾರೆ? ನಿಮಗಾಗಿ ವಿಶೇಷ ಭೋಜನ ಕೂಟವನ್ನು ಏರ್ಪಡಿಸಿದ್ದಾಳೆ. ಏನು ಏನದು? ನನ್ನನ್ನೇ ಗುರುಗುಡ್ತಾ ಇದೆ. ವಂಚಕನೇ, ಮಿತ್ರ ದ್ರೋಹಿಯೇ, ಇದರ ಫಲ ಅನುಭವಿಸ್ತೇನೆ. ಏನಾಗಿದೆ ಅವನಿಗೆ? ಲಕ್ಷ್ಮಿಯಲ್ಲಿ ಪಟ್ಟ ಚಕ್ರವರ್ತಿ ಏನಿದು? ಹುಚ್ಚುಚ್ಚಾಗಿ ಆಡ್ತಾ ಇದ್ದಾನಲ್ಲ. ನೀವೇನು ಚಿಂತಿಸಬೇಡಿ. ನನ್ನ ಅರಸನಿಗೆ ಈ ಕಾಯಿಲೆಯನ್ನು ಹೊಸತಲ್ಲ. ಅವರಷ್ಟಕ್ಕೆ ಸರಿಯಾಗುತ್ತಾರೆ. ನೀವೇನು ಚಿಂತಿಸಬೇಡಿ. ನಾನು ಈಗ ಉಪಚರಿಸಿ ಬರ್ತೇನೆ. ಕಳಗೊಂಡವ ಜಾತಿಯನು ಅವನೇ ಮಾಡುವದಿಯೇ ತಿಳಿಸಿದರ ಕೆಟ್ಟಿಯರು ನಾನೊಳು ಕದಿ ಕಾವ್ಯನವರನ್ನು ಕಳಗೊಂಡವ ಜಾತಿಯನು ಹತನಾದ ವರ್ತಮಾನವನ್ನು ಕಟುಕರೇ ಬಂದು ಹೇಳಿದರು. ಆದರೆ ಅವನ ಮಗ ಉಳಿದನಲ್ಲ, ಎತ್ತ ಹೋದನೆಂದು ತಿಳಿಯಲಿಲ್ಲ. ಏನು ಮಾಡುವುದು? ಚಿತ್ತ ವಿಚಲಿತಗೊಂಡಿದೆ. ಮುನ್ನ ದಾರಿಯೇನು ಒಂದು ತೋಚದಾಗಿದೆ. ಮುಂದೆ ಏನು ಮಾಡುವುದು ಎಂಬುದನ್ನು ತಿಳಿಯಬೇಕಾದರೆ ಆ ಯಕ್ಷಿಣಿಯರನ್ನೇ ಕಾಣಬೇಕು. ಹಾಗಾಗಿ ಅರಣ್ಯದೊಳಗೆ ಸಾಗುತ್ತೇನೆ. ಬರುದನಿಗ ನನ್ನದೆಡೆಗೆ ಪ್ರಿಯಲು ಯಕ್ಷಿಯರಾಗೆ ಬರುತ್ತಲಿ ಕಾಣಿಸಿಕೊಳ್ಳರು. ಹೇಳಿರಿ ಭವಿಷ್ಯ ಹೇಗೆ, ಹೇಳಿರಿ ಭವಿಷ್ಯ ಹೇಗಿರಲಿ. ತಡೆಯಿರಿ ತಡೆಯಿರಿ, ನಿಮ್ಮನ್ನೇ
ಕಾಣನೆಂದು ಬಂದವನು ನಾನು. ನೀವಂದು ಹೇಳಿದ ಆ ಕಾಲಜ್ಞಾನದ ಮುಂದಣ ಭಾಗವೇನು ಹೇಳಿ, ಮುಂದೆ ಏನಾಗುವುದು ಎಲ್ಲವನ್ನು ತಡವಿಲ್ಲದೆ ಹೇಳಿ. ನಮ್ಮ ಮಾತಿನ ತೆರ ಹೊರೆಯಾದೆ ಮುಂದಿನ ದುಮ್ಮಾನವನ್ನು ತೊರೆ ನೀನು. ಅಮ್ಮನ ಬಸಿರಿಂದ ಬಂದಾತ ಅಮ್ಮನ ಬಸಿರಿಂದ ಬಂದಾತ ನೆಮ್ಮದಿಯಾಯಿತೆ ಮನಗೆ. ಎಚ್ಚರ ಮ್ಯಾಲೂಪನ ಬಗೆಗಿರಲಿ ಅಚ್ಚರಿ ತಲೆಯದಿರಲಿ. ಎಚ್ಚರ ಮ್ಯಾಲೂಪನ ಬಗೆಗಿರಲಿ ಅಚ್ಚರಿ ತಲೆಯದಿರಯ್ಯ. ಹುಚ್ಚಬಿಲ್ದೆನಿಸಲಾಗಿತು ಬಲ್ಲ ನಿನಗಾನು. ಹುಚ್ಚಬಿಲ್ದೆನಿಸಲಾಗಿತು ವರ್ಣವಿನ ಕಾಡು. ಹುಚ್ಚೆತ್ತು ತಲಸಿನೇ ಗಿರಿಗೆ. ಹುಚ್ಚಬೆಂದೆನಿಸಲಾಗಿತು ವರ್ಣವಿನ ಕಾಡು. ಹುಚ್ಚೆತ್ತು ತಲಸಿನೇ ನಮ್ಮ ಮಾತಿನ ತೆರ ಹೊರೆಯಾದೆ ಮುಂದಿನದು ಮಾನವನು. ಯಕ್ಷಿಣಿಯರೇ, ನಮ್ಮ ಮಾತಿನಂತೆ ಅರಸನಾದೆ. ನೀನು ಚಿಂತಿತನಾಗದಿರು. ಮಾತೆ ಸಹಜವಾಗಿ ಹೆತ್ತ ಮಗನಿಂದ ನಿನಗೆ ಸಾವಿಲ್ಲ. ಹೌದೇ? ಯಾರು ಮುನಿದರು, ಯಾರು ಕೆರಳಿದರು, ನಿನಗೆ ಯಾರಿಂದಲೂ ಕೆಡುಕಾಗದು. ಹೌದೇ? ಯಾವಾಗ ಬರ್ಣಮಿನ ಕಾಡು ಹುಚ್ಚೆದ್ದು ಡಂಚಿನೆಂಗಿರಿಗೆ ಬರುವುದೋ ಅಂದು ನಿನಗೆ ಸೋಲೆಂದು ತಿಳಿ. ಆದರೆ ಮ್ಯಾಕ್ಡಫ್ನ ಬಗ್ಗೆ ಎಚ್ಚರದಿಂದಿರು. ಏನು? ರಕ್ತಮಯನಾಗು, ನಿರ್ಭಯನಾಗು, ದೃಢನಾಗು. ನಿಮ್ಮ ದರ್ಪದೊಳಿರು. ನಿನಗೆ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಏನು? ಮ್ಯಾಕ್ಡಮ್ನ ಬಗ್ಗೆ ಎಚ್ಚರ ಎಂದರಲ್ಲವೇ? ಅವನಿಗೊಂದು ವ್ಯವಸ್ಥೆ ಮಾಡಬೇಕು. ಹೊರಕ್ಕೆ ತೆರಳುತ್ತೇನಂತೆ. ಈಗಿಂದೀಗ ಮ್ಯಾಕ್ಡಮ್ನ ದುರ್ಗವನ್ನು ಮುತ್ತಬೇಕು. ಭಟರೆ, ಯಾರಲ್ಲಿ? ಹೋಗಿರಿ, ಹೋಗಿರಿ. ಮ್ಯಾಕ್ಡಮ್ನ ಹೆಂಡತಿ, ಮಕ್ಕಳು, ಅವನ ವಂಶಕ್ಕೆ ಸೇರಿರುವ ಸರ್ವರನ್ನು ಕತ್ತಿಯ ಅಲಗಿಗೆ ಒಪ್ಪಿಸಿರಿ. ನನ್ನ ಮನಸ್ಸಿನ ಮೊದಲ ಯೋಚನೆಗಳೇ ನನ್ನ ಕೈಯ ಮೊದಲ ಕಾರ್ಯವಾಗಬೇಕು. ನನ್ನ ದಾರಿಯ ಕಳೆಗಳೆಲ್ಲ ಅಳಿದು ಹೋಗಲಿ.
ಯಾಕಾಗಿ ನಿನ್ನ ಸ್ಥಾನವನ್ನು ಅತಿಕ್ರಮವಾಗಿ ಪಡೆದಂತಹ ಆ ದುರುಳನ ಹತ್ಯೆಯಾಗಬೇಕಾಗಿದೆ. ನಿನ್ನ ತೇಜಸ್ಸು ಓಜಸ್ಸು ಪ್ರಕಟವಾಗಲಿ ಪ್ರಕಟವಾಗಲಿ. ಏನು ಹೇಳುತ್ತಾ ಇದ್ದಿ? ನಾನು ನಂಬಿದ್ದವನು ನಿನ್ನೆಯುದ್ಧ ಮಾನಸಿಕ ವ್ಯಾಗುಣವ ಮಾಡಿದೆನು. ನ್ಯೂನತೆಯ ಕೈಗೊಳ್ಳಿರುವ ಕಾಲವು ನಾನೇ ಬಲರಿಗೆ ಮಾನಸಿಕ ವ್ಯಾಗುಣವ ಮಾಡಿದೆನು. ನ್ಯೂನತೆಯ ಕೈಗೊಳ್ಳುವ ಕಾಲವು ನಾನೇ ಬಲರಿಗೆ ನೀನು ಬೇಡಿದ ಜರತಿ ನ್ಯಾಯ ತಾನೆ ದುಷ್ಕೃತ್ಯವನ್ನು ನೀಡಲು ನೀನವಲ್ಲ ಪ್ರೀತಿಸುವೆಯಾದ ಜೀವನವೇ ಹೋದೆ. ನೀನು ಬೇಡಿದ ಜರತಿ ನಾನು ನಂಬಿರುವುದನ್ನು ನೆಚ್ಚಿಕೊಂಡು ಆತನಿಗೆ ವಿರುದ್ಧ ಪಡೆದೆ. ಏನು ಹೇಳಿದೆ ಮಾತು? ನಿನ್ನನ್ನು ನಂಬಬೇಕೆ? ಹೌದು, ನಾನು ಯಾವುದನ್ನು ನಂಬಿದ್ದೇನೋ ಅದನ್ನೇ ನೆನೆದು ನೆನೆದು ವ್ಯಾಕುಲಗೊಂಡಿದ್ದೇನೆ. ಎಲ್ಲ ನ್ಯೂನತೆಗಳನ್ನು ಸರಿಪಡಿಸುವ ಕಾಲವು ಕೂಡಿ ಬರಬೇಕು. ನನಗೆ ಗೊತ್ತಿಲ್ಲವೇ? ಮ್ಯಾಕ್ಬೆತ್ನ ದೊರೆತನವನ್ನೊಪ್ಪಿ ಬಂದವ ನೀನು ನನ್ನನ್ನು ಮಹಾಗರ್ತಕ್ಕೆ ದೂಡುತ್ತೀಯೇ. ಹೋಗು ಹೋಗು ಇಲ್ಲಿಂದ. ಓ ಮ್ಯಾಲ್ಕಮ್, ದುರುಳಾಯ್ ವಿಷಯಾಸಕ್ತ ವಂಚಕ ಆತ ದುರುಳಾಯ್ ವಿಷಯಾಸಕ್ತ ವಂಚಕ ಪರಮ ಪಾದಗೆ ಮೋಸಗಾನು ಪರಮ ಪಾದಗೆ ಆತ ಮೋಸಗಾನು ಅರಿಯಲವ ಕಾಮಾದಿ ರಿಪುಗಳಿಗೆ ಆಶ್ರಯ ಸ್ಥಾನ ಆ ಮ್ಯಾಕ್ಬೆತ್ ಅರಿಯಲವ ಕಾಮಾದಿ ರಿಪುಗಳಿಗೆ ಆಶ್ರಯ ಸ್ಥಾನ ಕರುಣರಹಿತನು ಕರುಣರಹಿತನು ಭೂತನವನು ಧೂರ್ತನವನಂ ಅರಿಯದಿರೆ ಆತನನ್ನು ಧೂರ್ತನವನಂ ಅರಿಯದಿರೆ ಸರ್ವಾಧಿಕಾರಿಯ ನರ ನರದಿ ಶೋಣಿತದ ಬಯಕೆಯು ಆತನ ಸರ್ವಾಧಿಕಾರಿಯ ನರ ನರದಿ ಶೋಣಿತದ ಬಯಕೆಯು ಕೆರಳುವುದೇ ದಿಟವೋ ಕೆರಳುವುದೇ ದಿಟವೋ ದುರುಳ ವಿಷಯ ಸಕ್ತ ವಂಚಕ ಪರಮ ಪೋತಕಿ ಮೋಸಗಾನು ಅರಿಯಲವ ಕಾಮಾದಿ ರಿಪುಗಳಿಗೆ ಆಶ್ರಯ ಸ್ಥಾನ ಏನೆಂದು ಭಾವಿಸಿದೆ? ಓ ಪ್ರಿಯ ಮ್ಯಾಲ್ಕಮ್, ಹೇಳು ಮಾತ. ನನ್ನನ್ನು ದುರುಳನೆಂದು ಭಾವಿಸಿದೆಯಾ? ಹೌದು. ಇದು ತಪ್ಪಾಗಿ ನೀನು ಯೋಚಿಸುತ್ತಾ ಇರುವೆ, ಯಾಕೆ? ತಪ್ಪಾಗಿ ಯೋಚಿಸುತ್ತಾ ಇರುವೆ. ನಾನೇನು ಮ್ಯಾಕ್ಬೆತ್ನ ಆಡಳಿತವನ್ನು ದೊರೆತನವನ್ನು ಒಪ್ಪಿಕೊಂಡವನಲ್ಲ. ಮತ್ತೆ ಸತ್ಯ ಏನೆಂಬುದು ನನಗೂ ಈಗ ಅರ್ಥವಾಗಿದೆ. ಆ ಮ್ಯಾಕ್ಬೆತ್ ದುರುಳನು, ವಂಚಕನು,
ಮೋಸಗಾರನು. ಅಷ್ಟು ಮಾತ್ರ ಅಲ್ಲದೆ ಕಾಮಾದಿ ವೈರಿಗಳಲ್ಲಿ ಆಸಕ್ತಿಯನ್ನು ಉಳ್ಳವನು ಅಂಥವನನ್ನು ನಾನು ಕೂಡಿ ಬದುಕುವುದೇ ಸರ್ವಥಾ ಸಲ್ಲದು. ಆತನ ದೊರೆತನವನ್ನು ನಾನು ಒಪ್ಪಿಕೊಂಡಿಲ್ಲ. ನಿನಗಾದಂತಹ ಮೋಸಕ್ಕೆ ಪ್ರತಿಕಾರವನ್ನು ತೀರಿಸಲು ಬಂದಿದ್ದೇನೆ. ನೀನಾಗಿ ಬರುತ್ತೀಯೋ ಇಲ್ಲ ನಾನೇ ಮುಂದುವರಿಯಲು? ಈಗ ಮನಸ್ಸಿಗೆ ನೆಮ್ಮದಿ. ನೀನು ಹೇಳಿದ್ದನ್ನು ಕೇಳಿದಾಗ ನನ್ನ ಮನಸ್ಸಲ್ಲೂ ಶೌರ್ಯ ಮೂಡಿ ಬಂದಿದೆ. ತಡ ಮಾಡುವುದಲ್ಲ, ಸಾಗೋಣ. ಬಂದೆಯ ಮಮ ಮಿತ್ರ, ಬಂದೆಯ ಮಮ ಮಿತ್ರ, ಸಂತೋಷವಾಯಿತು. ನಿನ್ನಲ್ಲಿ ಹೇಳದೆ ಬಂದುದಕ್ಕೆ ಬೇಸರವಾಯಿತೇನು? ಇಲ್ಲವಲ್ಲ. ಅದು ಹೌದು. ನನ್ನ ಮಡದಿ ಮಕ್ಕಳು ಹೇಗಿದ್ದಾರೆ ತಿಳಿಸುವೆಯಾ? ತೊಳಬರಿದು ತವನೆಂದ ಡ್ಯೂಪನೆ ಪಡೆ ಮರಾರಿ ದುಷ್ಟ ಭುವನ
ಏನೆಂದು ಹೇಳಲಿ? ರಾಜ್ಯದಲ್ಲಿ ಅಶಾಂತಿಯು ತಲೆದೋರಿದೆ. ಏನು? ಸೇನೆಯಲ್ಲಿ ದಂಗೆ ಎದ್ದಿದೆ. ಹೆಂಗಸು ಮಕ್ಕಳನ್ನು ಕೇಳುವವರಿಲ್ಲ. ಓಹೋ, ಅಷ್ಟು ಮಾತ್ರವಲ್ಲ, ಮತ್ತೇನದು? ನಿನ್ನ ಪ್ರೀತಿಯ ಸತಿ ಸುತರನ್ನು ಆ ದುಷ್ಟನಾದಂತಹ ಮ್ಯಾಕ್ಬೆತ್ ಕೊಲ್ಲಿಸಿದ. ಏನು ಏನು ಕೊಲ್ಲಿಸಿದ. ಮ್ಯಾಕ್ಬೆತ್ತಿನ ಸೈನ್ಯವು ನನ್ನ ದುರ್ಗದ ಮೇಲೆ ದಾಳಿ ಇಟ್ಟು ಸತಿ ಸುತರನ್ನು ಮಾಡುಹಿದ್ದಾರೆ. ಹೌದಯ್ಯ, ಎಂತಹ ವಿಪರ್ಯಾಸ, ಎಂತಹ ವಿಪರ್ಯಾಸ! ಇನ್ನು ಸುಮ್ಮನೆ ಕುಳಿತರೆ ಪ್ರಯೋಜನವಿಲ್ಲ. ಆ ಸರ್ವಾಧಿಕಾರಿಯಾಗಿರುವಂತಹ ಮ್ಯಾಕ್ಬೆತ್ತನ್ನು ತಡೆಯಲೇಬೇಕು. ನಾನು ಈಗಲೇ ಮುಂದುವರಿಯುತ್ತೇನಂತೆ. ಏನು ಮಾಡೋಣ? ಹೂವನ್ನು ನಂಬಿದರೆ ಹಾವಾಯಿತು. ಹೌದು, ಆದರೆ ನಮ್ಮಲ್ಲೀಗ ಯಾವುದೇ ಆಯುಧಗಳು ಇಲ್ಲವಲ್ಲ. ಆದ್ದರಿಂದ ಸೀವಾಡನ ಸೇನೆ ಸಹಿತ ಬರ್ನಮ್ಮಿನ ವನದ ಮೂಲಕ ಸಾಗುವೆವಲ್ಲ. ಅಲ್ಲಿನ ಮರದ ರೆಂಬೆ ಕೊಂಬೆಗಳನ್ನೇ ಆಯುಧವನ್ನಾಗಿ ಮಾಡಿಕೊಂಡು ಅವುಗಳನ್ನೇ ನಮ್ಮ ಮುಂದೆ ಹಿಡಿದುಕೊಂಡು ಸಾಗೋಣ. ಆಗ ಶತ್ರುವಿಗೆ ನಮ್ಮ ಸಂಖ್ಯೆಯು ತಿಳಿಯುವುದಿಲ್ಲ. ತಡ ಮಾಡುವುದಲ್ಲ, ಹೊರಡಲಿ ನಮ್ಮ ನಜರಿನಿ ಕೈ ನೋಡಿದ ಮಧು ಕುತುಕನ ಕಲೆಗಳಿವೆ ಕರುಳೊಳಗೆ
ಕಲೆಗಳಿವೆ ಗರೊಳಗೆ ಕಲಂಗೈವೆ ಹರಿದೆಯ ದೊರೆ ನೀನೋಡು ಹರಿದೆಯ ದೊರೆ ನೀನೋಡನೆಲ್ಲ ಕರಲಿಯು ಹನುಮನು ಕರುಣಲೆಲ್ಲ ಕರಲಿಯು ಹನುಮನು ನೋಡು ರಾಜ ನನ್ನ ಕೈಯಲ್ಲಿ ರಕ್ತದ ಕಣಗಳೇ. ಹೀಗೆ ಅಂದು ಮ್ಯಾಕ್ಬೆತ್ ದೊರೆಯಾದ ಡಂಕನನ್ನು ಕೊಲ್ಲುವಾಗ ಆತನ ಕೈಯಲ್ಲಿ ಹೀಗೆ ರಕ್ತದ ಕಲೆಗಳಿತ್ತು. ಆಗ ನಾನೇನು ಮಾಡಿದೆ? ನಾನು ಆತನಿಗೆ ಅದನ್ನು ತೊಳೆಯುವುದರಲ್ಲಿ ಉಪಕಾರ ಮಾಡಿದ್ದೇನೆ. ಆ ಕಾರಣದಿಂದಾಗಿ ಇಂದು ನನ್ನ ಕೈಗಳಲ್ಲಿ ರಕ್ತದ ಕಲೆ. ಎಷ್ಟು ಒರೆಸಿದರೂ ಹೋಗುವುದೇ ಇಲ್ಲವಲ್ಲವೇ? ಮ್ಯಾಕ್ಬೆತ್, ನೀನೆಲ್ಲವನ್ನು ಕೆಡಿಸಿದೆ, ಎಲ್ಲವನ್ನು ದುರ್ವಿನಿಯೋಗ ಮಾಡಿದೆ. ನನ್ನ ಗೆಳತಿ ಎಲ್ಲಿದ್ದಾಳೆ? ನನ್ನ ಗೆಳತಿ ಇದ್ದಾಳಲ್ವೇ? ಮ್ಯಾಕ್ಡಫ್ನ ಮಡದಿ. ಆತನನ್ನು ಕೊಂದು ಬಿಟ್ಟೆಯ ಪಾಪಿ. ವಾಸನೆ, ನನ್ನ ಕೈಗಳಿಂದ ರಕ್ತದ ವಾಸನೆ ಬರ್ತಾ ಇದೆ. ಅರಬಿ ದೇಶದ ಯಾವ ಸುಗಂಧಗಳನ್ನು ಲೇಪಿಸಿದರು ಈ ವಾಸನೆ ಹೋಗದು. ಏನು ಮಾಡದು? ಡಂಕನ ಬರುವನೆ. ಡಂಕನ ಎಲ್ಲಿಗೆ ಬರುವುದು? ಆತನನ್ನು ಹೂಡಿಯಾಗಿದೆ. ಹಾಗಾದರೆ ನಾನು ಯಾರನ್ನು ಕರೆಯಲಿ? ಎಲ್ಲಿಗೆ ಹೋಗಲಿ? ಬೇಡ, ನನಗೆ ಯಾವುದು ಬೇಡ. ನನ್ನನ್ನು ಬಿಡಿ. ಯಾವುದು ಬೇಡ ನನಗೆ. ಇನ್ನು ನಾನು ಬದುಕಿರಬಾರದು. ಸದೆಯೋ ಚಿತ್ತವ್ಯಾಕುಲದಿ ಸತಿಯೋ ಕ್ರೂರ ಹನನವ ಮರೆಯಲಾಗದೆ ಕ್ರೂರ ಹನನವ ಮರೆಯಲಾಗದೆ ಕರವ ತೊಳೆದು ಮರುಗುತ್ತ ಕರವ ತೊಳೆದು ಮರುಗುತ್ತ ತನ್ನೋಳು ತಾನೇ ಚಿತ್ತವ್ಯೋ
ಮರೆಯಲಾಗದೆ ಪುರಹರನವ ಮರೆಯಲಾಗದೆ ಪುರಹರನವ ಮರೆಯಲಾಗದೆ ಕರವ ತುಳಿದು ಮರುಗುತ್ತ ಕರವ ತುಳಿದು ಕರವ ತುಳಿದು ಮರುಗುತ್ತ ತನ್ನೊಳು ತಾನೆ ಆತ್ಮಹತ್ಯೆ ಗೈರಳು ಮಹತ್ವಾಕಾಂಕ್ಷೆಯ ಎನ್ನ ಮಡದಿ ಮಡಿದಳೆ. ತಾನು ಚಕ್ರವರ್ತಿನಿಯಾಗಿ ಮೆರೆಯಬೇಕೆಂಬ ಅವಳ ಹಂಬಲಕ್ಕಾಗಿ ನಾನು ಈ ಎಲ್ಲ ಕೃತ್ಯಗಳನ್ನು ಎಸಗಿದೆ. ಆದರೆ ಈಗ ಎಲ್ಲ ವ್ಯರ್ಥವಾಯಿತಲ್ಲ. ನನ್ನ ಬದುಕಿಗೆ ಏನರ್ಥವಿದೆ? ಎಲ್ಲವೂ ಶೂನ್ಯ, ಎಲ್ಲವೂ ಶೂನ್ಯ. ಹೌದು ಹೌದು, ಆ ಮಾತು ನಿಜವಾಗುತ್ತಿದೆ. ನನಗೀಗ ನಿದ್ದೆ ಇಲ್ಲ. ಯಾಕೆಂದರೆ ನಿದ್ದೆಯಲ್ಲಿದ್ದವನನ್ನು ಕೊಂದವನು ನಾನು, ನಿದ್ದೆಯನ್ನು ಕೊಂದವನು ನಾನು, ನಿದ್ದೆಯನ್ನು ಕೊಂದವನು ನಾನು. ನನ್ನ ಮನಸ್ಸಿನ ತುಂಬಾ ಚೇಳುಗಳೇ. ಡಂಕನ್ ಸತ್ತು ಶಾಂತವಾಗಿ ಸಮಾಧಿಯಲ್ಲಿದ್ದಾನೆ. ನಮಗೆ ಮಾತ್ರ ನಿದ್ದೆ ಇಲ್ಲದ ರಾತ್ರಿಗಳು, ಬೇಗದ ಸ್ವಪ್ನಗಳು. ಬಾಳು ಒಂದು ನಡೆವ ನೆರಳು. ಬದುಕೆಂದರೆ ಹೆಡ್ಡನು ಹೇಳಿದ ಆವೇಶ ಅಬ್ಬರಗಳಿಂದ ತುಂಬಿದ ಅರ್ಥವಿರದ ವ್ಯರ್ಥ ಕತೆ, ವ್ಯರ್ಥ ಕತೆ. ಅಯ್ಯಾದುರೇ, ಬರ್ಣವಿನವನವು ನಮ್ಮ ಧನ್ಸಿನ ಗಿರಿಯತ್ತ ಚಲಿಸಿ ಬರುತ್ತಿದೆ. ನಡನಾಯಿ ನಡೆ, ನಡನಾಯಿ ನೀನು. ನನ್ನ ಮೃತ್ಯುಗಂಟೆ ಮೊಳಗಲಾರಂಭಿಸಿತೆ. ಕೇಳಿದ ವರ್ತಮಾನ ಸಟೆಯೋ ದಿಟವೋ ಎಂಬುದಾಗಿ ತಿಳಿಯಬೇಕು. ಆ ಕಡೆಗೆ ತೆರಳುತ್ತೇನಂತೆ.
ಬಂದೆಯ ಮಗ್ಗ? ಹೌದು ಬಂದೆಯ. ನನ್ನೆದುರು ಮಾರ್ಮನತ್ತು ನಿಂದೆಯ? ಓಹೋ ಹೋ ಹೋ ಹೋ. ನಿನ್ನದೇ ನಿರೀಕ್ಷೆಯಲ್ಲಿ ನಾನಿದ್ದವ. ದ್ರೋಹಿಯೇ, ವಂಚಕನೇ, ನನ್ನ ವಿರುದ್ಧವೇ ಪಿತೂರಿ ಹೂಡಿ ನನ್ನನ್ನು ಕೊಲ್ಲಲು ಸಂಚು ಹೂಡಿದೆಯಲ್ಲ. ಇದು ಹೇಗಾಯಿತು ಗೊತ್ತೇ? ಹೇಗೆ? ಅಸಾಧ್ಯವಾದ ವಾಯುವನ್ನು ಕತ್ತಿಯಿಂದ ಎಳಸಲು ಪ್ರಯತ್ನಿಸಿದಂತೆ ವ್ಯಕ್ತವಾದಂತ ಕತೆ ಇದು. ಮಹತ್ವಾಕಾಂಕ್ಷೆಯ ಮೆಟ್ಟಿಲೇರಿ ಬಂದವನು ನಾನು. ನನಗೀಗ ಸರಿ ತಪ್ಪುಗಳ ಯೋಚನೆ ಇಲ್ಲ. ಪಾಪ ಪುಣ್ಯಗಳ ಹಂಗನ್ನು ಈಗಾಗಲೇ ತೊರೆದಿದ್ದೇನೆ. ನಿನ್ನವರೆಲ್ಲರೂ ಮರೆದರು, ನೀನೋರ್ವನೇ ಉಳಿದಿದ್ದೀಯ. ಈಗ ನಾನು ಏನು ಮಾಡುವೆ ತಿಳಿದೆಯಾ? ಏನು? ಬಂದಂತ ನಿನ್ನ ತಲೆಯನ್ನು ಕೈಯಲ್ಲಿರುವ ಈ ಖಡ್ಗದಿಂದ ಕಡಿದೆ. ನಿನ್ನವರು ಯಾರಾದ್ರೂ ಇಲ್ಲಿ ಇದ್ದರೆ ಕರೆ ಅವರನ್ನು ನೋಡೋಣ. ಬಾಗು ಮುಚ್ಚುವೆ. ಮಡದಿ ಮಜ್ಜನ ಕೊಲ್ಲಿಸಿರುವೆ ಅತ್ಯಾಚಾರ ನಡೆಸಿದೆ. ನಿನ್ನ ಸೈನ್ಯವನ್ನು ನನ್ನ ದುರ್ಗಕ್ಕೆ ಕಳುಹಿಸಿ ಮಡದಿ ಮಕ್ಕಳನ್ನು ಕೊಲ್ಲಿಸಿದೆ. ದೂತರನ್ನು ಕಳುಹಿಸಿ ಕೊಲ್ಲಿಸುವಂತಹ ದೂರ್ತ ನೀನು. ನಿನ್ನ ಹರಣ ಹೇಗೆ ಹೋಗುತ್ತದೆ ಬಲ್ಲೆಯ? ನೋಡು, ಈ ಖಡ್ಗದ ಮೇಲೆ ಇದೆ. ಮುಚ್ಚು ಬಾಯಿ ದುಷ್ಟನೆ. ನನ್ನ ಪ್ರಾಣವನ್ನು ವರದ ಬಲವನ್ನು ರಕ್ಷಿಸ್ತಾ ಇದೆ. ಓಹೋ, ತಾಯಿಯ ಬಸಿರಿನಿಂದ ಸಹಜವಾಗಿ ಹೊರಬಂದವರು ಯಾರು ನನ್ನನ್ನು ಕೊಲ್ಲಲು ಸಮರ್ಥರಾಗಲಾರರು. ಈ ಮಾತನ್ನು ಯಕ್ಷಿಣಿಯರೇ ಸ್ಪಷ್ಟವಾಗಿ ಉಚ್ಚರಿಸಿದ್ದಾರೆ. ಅಂತಿರುವಾಗ ನಿನ್ನಂತ ನರ ಪಿಳ್ಳೆಗಳು ಇಲ್ಲಿಯವರೆಗೂ ಬಂದು ಖಡ್ಗವನ್ನು ಜಳಪಿಸುವುದನ್ನು ಕಾಣುವಾಗ ನನಗೆ ನಗು ಉಕ್ಕಿ ಬರುತ್ತಾ ಇದೆ. ಯಾಕೋ? ನಿನ್ನ ವರ್ತನೆಯನ್ನು ಧಿಕ್ಕರಿಸುತ್ತೇನೆ. ನಿನ್ನಲ್ಲಿ ಹೆಚ್ಚು ಮಾತೇನು? ಕೈಯಲ್ಲಿರುವ ಈ ಖಡ್ಗದಿಂದ ನಿನ್ನ ತಲೆಯನ್ನು ಸವರಿ ಖಡ್ಗಕ್ಕೆ ರಕ್ತದ ರುಚಿಯನ್ನು ತೋರಿಸುತ್ತೇನೆ. ಯಕ್ಷಿಣಿಯರ ಮೇಲೆ
ಏನಂದೆ? ಅಸಂಭವವು ಸಂಭವಿಸದು ಎಂಬ ಭ್ರಮೆಯಿಂದ ಬೀಗುತ್ತಿರುವಂತಹ ಮ್ಯಾಕ್ಬೆತ್ ನೀನು ನಿನಗೆ ಮರಣವಿಲ್ಲವೆಂದು ಭಾವಿಸಿದೆಯಾ? ಖಂಡಿತವಾಗಿಯೂ ದೇವವಾಣಿಯ ಹಿಂದೆ ಬದುಕಿನ ವಿಸ್ಮಯದ ನಿಹಿತಾರ್ಥವೂ ಕೂಡಿರುತ್ತದೆ ಎಂಬ ವಿಚಾರವನ್ನು ನೀನು ಮರೆತಂತಿರಬೇಕು. ಇನ್ನು ಕೇಳು, ನನ್ನ ಜನ್ಮದ ಕಥೆಯನ್ನು ಕೇಳು. ಏನು ನಿನ್ನ ಜನ್ಮದ ಕಥೆ? ನನ್ನ ಜನನಿ ನನಗೆ ಉಸಿರನ್ನು ದಯಪಾಲಿಸುವ ಮುಂಚೆಯೇ ಅವಳ ಗರ್ಭವು ಸೀಳಿರುವುದರಿಂದ ಅದರಿಂದ ಹೊರಬಂದವನು ನಾನು. ಇದೋ ನಿನ್ನ ಮೃತ್ಯು ಈ ಖಡ್ಗದಲ್ಲಿ ಬರೆದಿದೆ. ಬಾ ಮುಂದೆ. ನಿನಗೆ ಸುಲಭವಾಗಿ ತಲೆಬಾಗುವೆ ಎಂದು ಭಾವಿಸಿದೆಯಾ? ಬಾ ಮುಂದೆ. ಹೀಗೆ ಶಿರವನ್ನು ತರದಿದ್ದೇನೆ. ಕೆಲವೊಮ್ಮೆ ಮನುಷ್ಯ ಲೋಕದಲ್ಲಿ ಅತಿಮಾನುಷ ಅಮಾನುಷ ಶಕ್ತಿಗಳು ಸುಳಿದಾಡುವುದುಂಟಂತೆ. ವಿವೇಕಿಯಾದಂತಹ ಮಾನವನು ಅವುಗಳ ಮಾತುಗಳಿಗೆ ಕಿವಿ ಕೊಡಬಾರದು. ಕಿವಿ ಕೊಟ್ಟರೆ ಅತಿಯಾಸೆಯ ಹಿಂದೆ ಹೋದಂತಾಗುತ್ತದೆ. ಈಗ ಮ್ಯಾಕ್ಬೆತ್ತಿನ ಜೀವನದಲ್ಲೂ ಇದೇ ವಿಚಾರ ನಡೆದಿರುವಂಥದ್ದು. ಮ್ಯಾಕ್ಬೆತ್ತಿನ ವಿಚಾರ, ಅವನ ಜೀವನ ನಮಗೊಂದು ದಾರಿದೀಪವಿದ್ದಂತೆ. ಈ ಮ್ಯಾಕ್ಬೆತ್ ಕಥಾನಕವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಜ್ಯೋತಿ ಸ್ವರೂಪನಾದ ಶ್ರೀದೇವರು ಸರ್ವರಿಗೂ ಸನ್ಮಂಗಲವನ್ನುಂಟು ಮಾಡಲೆಂದು ಪ್ರಾರ್ಥಿಸುತ್ತಾ ಕತೆಗೆ ಮಂಗಳವನ್ನು ಹಾಡುತ್ತೇವೆ. ಭದ್ರಂ ಶುಭಂ ಮಂಗಳಂ. ಮಂಗಲ ಜಯ ಮಂಗಲೇ